ಕಿಲಾಡಿ ಪುಟಾಣಿಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ನಮಸ್ತೆ ವೀಕ್ಷಕರೇ, ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ 8 ಗಂಟೆಗೆ ಶಾರ್ಪ್ ಆಗಿ. ಅಂಡ್ ಇವತ್ತು 3 ಜನ ರೆಡಿ ಇದ್ದಾರೆ. ಹಾಯ್, ನಿಮ್ಮ ಹೆಸರು? ಯಶಿಕಾ ರಮೇಶ್. ಓಕೆ, ಯಶಿಕಾ ರಮೇಶ್ ಪೂಜಾರಿ. ಓಕೆ, ಎಲ್ಲಿಂದ ಬರ್ತಿದ್ದೀರಾ ನೀವು? ಬೇಜಾರ್ ನೇಜರ್ ನೀವು ಹೇಳುವಾಗ ಬೇಜಾರಾಯ್ತು ನಂಗೆ, ಗೊತ್ತಾ? ಓಕೆ, ನೇಜರ್ ಎಲ್ಲಿ? ಸಂತೆಗಟ್ಟೆಯಲ್ಲಿ. ಉಡುಪಿಯಲ್ಲಿ ಎಲ್ಲಿದೆ ಗೊತ್ತಿಲ್ಲ. ಓಕೆ, ಕಲ್ಲೆಂಪುರಲ್ಲಿ. ಅದೇ ಉಡುಪಿಯಲ್ಲಿ ಭೂಮಿ ಮೇಲೆ. ಆಯ್ತಾ? ಸೊ ನೀವು ಎಷ್ಟನೇ ಕ್ಲಾಸ್? ಸೆಕೆಂಡ್ ಪಿ ಸಿ. ಸೆಕೆಂಡ್ ಸ್ಟ್ಯಾಂಡರ್ಡ್. ಓಕೆ, ಗ್ರೇಟ್. ಸೊ ಯಾರು ನಿಮ್ಮ ಕ್ಲೋಸ್ ಫ್ರೆಂಡ್? ಐಶ್ವರ್ಯ. ಓಕೆ, ಸೊ ಐಶ್ವರ್ಯ ನಿಮ್ಮ ಕ್ಲೋಸ್ ಫ್ರೆಂಡಾ? ಓಕೆ, ಮತ್ತೆ ಬೇರೆ ಯಾರಿದ್ದಾರೆ ಕ್ಲೋಸ್ ಫ್ರೆಂಡ್? ಯಾರಿಲ್ಲ. ಓಕೆ, ಐಶ್ವರ್ಯ ಮಾತ್ರ ಅಲ್ವಾ? ಓಕೆ, ಸೊ ನಿಮ್ಮ ಜೊತೆಗೆ ಕ್ಲಾಸಲ್ಲಿ ಫಸ್ಟ್ ಬೆಂಚಲ್ಲಿ ಯಾರು ಕೂತ್ಕೊಳ್ಳೋದು? ಡೇವಿಡ್, ರಮೇಶ್, ಜೀನಿಯಾ. ಎಂತ ಮರ ಹೆಸರು ಜೀನಿಯಾ? ಓಕೆ, ಇರ್ಲಿ, ಇವ್ರ ಹೆಸರು ಕೇಳೋಣ. ನಿಮ್ಮ ಹೆಸರಿಗೆ? ಹೌದೌದು, ಅದೇ ನವನೀತ್ ಶೆಟ್ಟಿ. ಓಕೆ, ನವನೀತ್ ಶೆಟ್ಟಿ. ಯಾರದು ನಿಮ್ಮ ಹಲ್ಲು ಇಷ್ಟು ಹೊಡೆದಾಕಿದ್ ಯಾರು ಹೇಳಿ? ಅದು ಹೋಯ್ತು. ಬಿದ್ದದಲ್ಲ. ಎಲ್ಲಿ ಬಿದ್ದದ್ ನೀವು? ತೆಗ್ದದ ನೀವು? ಹಲ್ಲು ತೆಗ್ದದ? ಹೇಗೆ ತೆಗ್ದದ್ ನೀವು ಹಲ್ಲು? ಕೆಳಗೆದ್ದು ತೆಗ್ದಿದೆ. ಅದೇ ಎಂತ ಬಲ್ಲ ಹಾಕಿ ತೆಗ್ದದ ನೀವು? ಮತ್ತೆ ಎಂತ ಹಾಕಿದ್ದು? ಕೈಯಲ್ಲಿ ತೆಗ್ದದ? ಓಕೆ, ಅಲ್ಲ ಇಷ್ಟು ಈಗ ಒಟ್ಟಾಗಿ ನಿಮ್ಮ ಬಾಯಲ್ಲಿರುವ ಹಲ್ಲು ಎಷ್ಟು ಉಂಟು ಹೇಳಿ? ಎಷ್ಟುಂಟು ಹಲ್ಲು ಲೆಕ್ಕ ಮಾಡಿದ್ರಾ? ಎಷ್ಟುಂಟು? ಒಂದು 52 ಉಂಟಾ? 10. ಇದು ನೋಡುವಾಗ ನನ್ನ ಪ್ರಕಾರ 30-50 ತನಕ ಉಂಟಂತ ಹಲ್ಲು. ಇಲ್ಲಲ್ಲ? ಓಕೆ, ಚಾಕ್ಲೇಟ್ ತಿಂತೀರಾ ಅಂತ ಜಾಸ್ತಿ? ಚಾಕ್ಲೇಟ್ ತಿಂತೀರಾ? ಯಾವ ಚಾಕ್ಲೇಟ್ ನಿಮ್ಗೆ ಇಷ್ಟ? ಗ್ಯಾಲಕ್ಸಿ. ಓಕೆ, ಸೊ ಗ್ಯಾಲಕ್ಸಿ ನಿಮ್ಗೆ ತುಂಬಾ ಇಷ್ಟ. ಓಕೆ, ಗ್ರೇಟ್. ಅಂಡ್ ಎಷ್ಟನೇ ಕ್ಲಾಸ್ ನೀವು? ಸೆಕೆಂಡ್ ಡಿ. ಯಾವ್ದು ಮಾರದು ಸೆಕೆಂಡ್ ಡಿ? ಇಷ್ಟು ತನಕ ಕೇಳಿ ಸೆಕೆಂಡ್ ಪಿ ಯು ಸಿ, ಸೆಕೆಂಡ್ ಇಯರ್ BBM, ಸೆಕೆಂಡ್ ಇಯರ್ BCom ಅಂತ ಕೇಳಿದ್ದೇನೆ. ಸೆಕೆಂಡ್ ಡಿ ಅಂತ ಕೇಳಿಲ್ಲ. ಸೆಕೆಂಡ್ ಸ್ಟ್ಯಾಂಡರ್ಡ್. ಓಕೆ, ಸೊ ಸೆಕೆಂಡ್ ಸ್ಟ್ಯಾಂಡರ್ಡ್, ಗ್ರೇಟ್. ಅಂಡ್ ನೀವೀಗ ಯಾವ ಸ್ಕೂಲ್ ಹೇಳಿ? ಓಕೆ, ಹೇಗೆ ಹೋಗ್ತೀರಾ? ನಡ್ಕೊಂಡ? ಬಸ್ ಇಟ್ಟು ಬೋಪಿನೇರಿ. ಓಕೆ, ಏತ್ ಚಕ್ರ ಉಂಟು ಬಸ್ ಇಟ್ಟು? ಅಂದೆ ಬಕ ಟ್ರೈನ್ ಇಟ್ಕೊಂಡೇನೆ ಬಕ ಅಂದ್ ಏತ್ ಚಕ್ರ ಉಂಡಾಯ್ತು? ರಿಕ್ಷಡ್ ಹೋಗಿನ ಮಾರ್ರೆ ಈ ರಿಕ್ಷಡ್ ಹೋಗಿ ಮೇಲೆ ಬಸ್ ಇಟ್ಟತ್ತೆ. ಮೂಜಿ ಚಕ್ರದ ಬಸ್ ತೋರ್ತು ಓಲಾಡ ಉಂಟ ಹೆಂಗ್ ಗೊತ್ತು ಜಂಕ್? 3 ಚಕ್ರ ಬಸ್ ಹೆಚ್ಚಿನ ಅಂಶ ಒಂಜಿ ಟೈರ್ ಆಯ್ತು, 1 2 3 ಆಜಿ ಟೈರ್ ಪುಡದೆ ಇರ್ನ ಬಸ್ ಅತ್ತ ಅಂದತೆ ಇರ್ ಕನೋಟ್ ಹೋಗಿ ನಾನು 3 ಚಕ್ರದ ಬಸ್ ಉಂಟು ಅದಾ ಅಂದತೆ. ಓಕೆ, ಸೊ ಮೇರ್ನ ಪುದರ್ಕೆ ಹೌದಾ? ಸೊ ನಿಮ್ಮ ಹೆಸರಿಗೆ? ತನ್ಮಯ್. ಓಕೆ, ನೀವು ನಗಡ್ಕೊಂಡೇ ಮಾತಾಡೋದಲ್ಲ ಅಲ್ವಾ? ಓಯೋ ದೇವ, ನಿಮ್ಮ ಹೆಸರಿಗೆ? ಅಯ್ಯೋ ದೇವ. ಓಕೆ, ನಿಮ್ಮ ತಂದೆಯವರ ಹೆಸರು? ಜನಾರ್ದನ್. ಓಕೆ, ಅಮ್ಮನ ಹೆಸರು? ಅಮ್ಮನ ಹೆಸರು ಹೀಗೆಯಾ? ಅಮ್ಮನ ಹೆಸರು ಹೇಗೆ? ಏನ್ ತಿಂದ್ರಿ ಇವತ್ತು?
ಏನ್ ತಿಂದ್ರಿ ಏನ್ ತಿಂದ್ರಿ ಇವತ್ತು ವಾಮಿಟ್ ಮಾಡಿದ್ದೆ. ವಾ! ಇವತ್ತು ತಿನ್ಲಿಲ್ಲ ವಾಮಿಟ್ ಮಾಡಿದ್ದ ಮತ್ತೆ ಯಾಕೆ ವಾಮಿಟ್ ಮಾಡಿದ್ ನೀವು ಹೌದು, ನನ್ನ ಯಾವ್ದು 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 ಅಲ್ಲಿ ಕೆಳಗೆ ಉಂಟಲ್ಲ ಎಲ್ಲಿ ಕೆಳಗೆ ಎಲ್ಲಿಯಾ ಎಲ್ಲಿ ಕೆಳಗೆ ಅಲ್ಲ, ಮತ್ತೆ ನಾನು ವಾಮಿಟ್ ಮಾಡಿಲ್ಲ. ವಾಮಿಟ್ ಮಾಡ್ಲಿಲ್ಲ ಅಲ್ಲ, ಅದು ಸಂತೆ ಕಟ್ಟದು ಕಲಿಯಪುರ್ ಕೆಳಗೆ ಹೋಗುದಲ್ಲ. ಅಲ್ಲಿ ಕೆಳಗೆ ತುದೆ ಮಾರ್ರೆ ತುದೆ ಉಂಟಲ್ಲಿ ನೀವು ಅಲ್ಲಿ ಕೆಳಗೆ ಹೋಗಿ ಎಂತ ಮೀನು ಹಿಡಿದೆ ನೀವು ಎಂತ ಉಂಟಲ್ಲಿ ಕೆಳಗೆ ಹೋಗಿ ಕೆಳಗೆ ಹೋಗಿ ವಾಮಿಟ್ ಮಾಡಿದ್ದೆ. ಅಲ್ಲಿ ತುದೆಗೆ ಯಾರು ನೋಡ್ಲಿಲ್ವಾ ಅಲ್ಲಿ ವಾಮಿಟ್ ಮಾಡೋ ತುದೆಯಲ್ಲಿ ನೀವೆಂತ ಮಾಡ್ತಿದ್ರಿ ಅಲ್ಲಿ ಅವ್ರಿಗೆ ನಾ ಮನೆಯಲ್ಲಿ ಬಂದು ಹೇಳಿ. ಓಕೆ ಓಕೆ ನೀವು ಒಬ್ರು ಹೋಗಿ ವಾಮಿಟ್ ಮಾಡಿ ಬಂದದಾ ಇಲ್ಲ, ಅಮ್ಮ ಬಂದು ಅಮ್ಮ ಕೂಡ ವಾಮಿಟ್ ಮಾಡಿದ್ರಾ ಅಮ್ಮ ನಂಗೆ ನೀರು ಕೊಟ್ಟು ಅಮ್ಮ ತಿರ್ಕೊಂಡು ಯಾಕೆ ವಾಮಿಟ್ ಮಾಡಿದ್ರಿ ಯಾಕೆ ಏನಾಯ್ತು ನಂಗೆ ಒಂದು ರೀತಿ ಆಯ್ತು. ಎಂತಾಯ್ತು ಒಂದು ರೀತಿ ಆಯ್ತು. ಒಂದು ರೀತಿ ಆಯ್ತು ಓಕೆ ಒಂದು ರೀತಿಯಾಗಿ ನಿಮ್ಗೆ ವಾಮಿಟ್ ಬಂತು ಇವತ್ತು ಏನು ಬೆಳಿಗ್ಗೆ ತಿಂಡಿ ಏನು ಬೆಳಗ್ಗೆ ತಿಂದಿಲ್ಲ. ಅದೇ ವಾಮಿಟ್ ಮಾಡಿದ್ದೀನಿ ಅಲ್ಲ ಯಾಕೆ ತಿನ್ನಲ್ಲ ನೀವು ಬೆಳಿಗ್ಗೆ ಹಸು ಶೇ ಗ್ರೇಟ್ ಮಾರ್ರೆ ಖರ್ಚು ಕಮ್ಮಿ ಅಲ್ಲ ನಿಮ್ಗೆ ಬೆಳಿಗ್ಗೆ ಎಲ್ಲ ಹಸಿವೆ ಆಗುದಿಲ್ಲ ಅವ್ರಿಗೆ ಖರ್ಚು ಕಮ್ಮಿ ಮನೆಯವರಿಗೆ ಓಕೆ ಸೊ ಈಗ ನೀವು ಯಾವ ಸ್ಕೂಲು ಮೌಂಟ್ ರೋಸರಿ ಇಂಗ್ಲಿಷ್ ಸ್ಕೂಲ್. ಹೌದಾ ಓಕೆ ಸೊ ಅಲ್ಲಿ ಯಾರು ನಿಮ್ಮ ಕ್ಲೋಸ್ ಫ್ರೆಂಡ್ ಅವಿತಾ. ಅವಿತಾ ಓಕೆ ಸೊ ಫಸ್ಟ್ ಬೆಂಚಲ್ಲಿ ಕೂತ್ಕೊಳ್ಳೋದಾ ಇಲ್ಲ, ಅವ್ರದ್ದು ಬೇರೆ ಕ್ಲಾಸ್ ಕ್ಲಾಸ್. ಫ್ರೆಂಡ್ ಅವರು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ನನ್ನ ಕ್ಲಾಸಲ್ಲಿ. ಅಂದ್ರೆ ನೀವು ಎರಡು ಕ್ಲಾಸು ನಿಮ್ದೇಯಾ ಮತ್ತೆ ಮತ್ತೆ ಸೆಕ್ಷನ್ ಚೇಂಜ್ ಹೌದಾ ಓಕೆ ಇದು ಯಾರು ದಾಸವಾಳ ಇಟ್ಟದ್ದು ನಿಮ್ಗೆ ಹೇರ್ ಬೆಂಟಾ ಓಕೆ ಓಕೆ ಗ್ರೇಟ್ ಯಾರೆಲ್ಲ ನಿಮ್ದು ಹೇರ್ ಸ್ಟೈಲ್ ಎಲ್ಲ ಯಾರು ಮಾಡೋದು ಜಾಸ್ತಿ ಆಗಿ ಅಮ್ಮ ಮಾಡುದಾ ಅಮ್ಮನೆಲ್ಲ ಮಾಡಿದ್ರು. ಹೌದಾ ಓಕೆ ನೀವೆಲ್ಲ ಹೇರ್ ಸ್ಟೈಲ್ ಎಲ್ಲ ಮಾಡಲ್ವಾ ಆಗ್ಬೋದು ಮಾರ ಬದ್ರಿಂಚ ಯಶಿಕಾ. ಯಶಿಕಾ ಓಕೆ ಓಕೆ ಯಶಿಕಾ ಇರ್ದಾನೆ ಸೈಲೆಂಟಾ ಇಲ್ಲಡೆ ನೋಡಿ ಪೂತ ಚಟ್ಟಿ ಬರೋ ದರ್ತ ಬರ್ತಾರೆ ಇಜೆ ದರ್ದರ್ ಸತ್ಯ ಇದೆ ಇಜ್ಜಿ ಬಕ್ಕ ಬಕ್ಕ ದಾದನ ಒಂಜಿ ಎಂಚಿನ ಒಂಜಿ ದರ್ತ ಬರ್ತಾರೆ ಇಂಕ ದಾದನ ಒಂಜಿ ಫೀಲ್ ಅವನು ಎಂಚಿನೋ ಸೆಂಟದ ಬಾಟ್ಲು ದರ್ತ ಮಾಡ್ತೀನಿ ಅದ ಓಕೆ ಓಕೆ ಸೆಂಟದ ಬಾಟ್ಲು ದರ್ತ ಮಾಡ್ನೀರಿ ದಾದ ವಿಷಯ ಪಪ್ಪ ಕಣದಿತ್ತೆ ಹೊಸತತೆ ಚಪ್ಪಲ್ದ ಚಪ್ಪಲ್ ಸೆಂಟ ಪಪ್ಪ ಚಪ್ಪಲ್ ಕಂದಿತ್ತೇರು ಚಪ್ಪಲ್ ಸೆಂಟ್ ಕಂದಿನತೆ ಸೆಂಟ್ ಕಂದಿತ್ತಾರ ಬಕ್ಕ ಇಂಚ ಬಂದಿತ್ತಾರ ಅವತ್ತಕ್ಕೆ ಆಗ್ತಿತ್ತು. ಅವು ತಿರ್ತು ಬurnate ಅವು ದರಿಂಡ ಓಕೆ ಅಪ್ಪಗ ಐತೆ ಏರ್ ನೆರಿ ಏರಿ ಮಸ್ತ್ ಇಲ್ಲ ನೆಕ್ತದೆ ಅಂಚರ ನಾನು ಸೆಂಟ್ ತರ್ಪಲೆ ಏರ್ ಬಿದ್ದಿರತ್ತೆ ಏರ್ಲ ಏರ್ ಪೂಜೆ ಇರತ್ತೆ ಈ ರಾತ್ಲ ಪಾಪನ ಇಲ್ಲಡೆ ಅತ್ತ ಫಸ್ಟ್ ಡೇ ಒಟ್ಟಾದಿ ಒಟ್ಟ ಸೆಂಟೆ ಅದ್ದತ್ತು ಅತ್ತ ಫಸ್ಟ್ ಡೇ ಒಟ್ಟಾದಿ ಅಂದ ಓಕೆ ಓಕೆ ಸೊ ಈ ಕಲ್ಪನೆ ಇಟ್ಕೊರೆ ಇಂಚು ಹುಷಾರೇ ಅಂದ ಏತ್ ಮಾರ್ಕ್ಸ್ ಬರೋ ಬರ್ಕೊಂಡಿಲ್ಲ ಮೊನ್ನೆ ಎಕ್ಸಾಮ್ ಮಾಡದೆ ಐಟ್ ಮ್ಯಾಚ್ ಇಟ್ ಫೇಲ್ ಆತೀರಿ ಇಜ್ಜೆ ಇಜ್ಜದೆ ಓ ಇತ್ತೀನಿ ವೆನಸ್ಡೇ ಇರ್ತೀನಿ ಓ ಮ್ಯಾಚ್ ಅದೇ ಐಟ್ ಏತ್ ಮಾರ್ಕ್ಸ್ ಬರ್ತದೆ ಎಲ್ಲ ರಜೆ ನೀರಿಗೆ ಎಲ್ಲೆಲ್ಲ ಅಂಕಲ್ ಇದೇ ಭಾರಿ ಖುಷಿ ಇದು ರಜೆ ದಿನ ಸಾಧಾರಣ ವಾರೈಟಿ ಕೋರ್ನಲ್ಲಿ ಇರೋ ಖುಷಿ ಅದೇ ಅತಿ ಇರುತ್ತೆ ವಿಷಯ ಬಂದಾಗ ಈ ಹೂ ಸಬ್ಜೆಕ್ಟ್ ಭಾರಿ ಕಷ್ಟ ನೀರಿಗೆ ಕಂಪ್ಯೂಟರೇ ಕಂಪ್ಯೂಟರ್ ಐತಿ ಇಲ್ಲಡುಂಡೆ ಓಕೆ ಕಂಪ್ಯೂಟರ್ ಇಟ್ಟು ದಾದ ಅನ್ಪರಿ ರ್ಯಾಮ್ಸ್ ತುಪ್ಪೆ ಆತ್ಮ ಕಂಪ್ಯೂಟರ್ ರ್ಯಾಮ್ಸ್ ತುಪ್ಪಿನಿ ರೇಸ್ ತುಪ್ಪಿನಿ ರ್ಯಾಮ್ಸ್ ಸೊ ಕಂಪ್ಯೂಟರ್ पर ಕಲ್ತಂದುಲ್ಲ ಆಗತ್ತೆ ಈಜಿ ಆಪ್ನೆ ಕಂಪ್ಯೂಟರ್ ಹೆಂಗೆ ಈಜಿ ಆಪ್ ಇರಗ್ಲಿ ಈಜಿ ಆಪ್ ದಾದೊಂಡು ಇಲ್ಲಡಿ ಕಂಪ್ಯೂಟರ್ ಕಂಪ್ಯೂಟರಾ ಮೊರಡಿ ಏನ್ ಗೇಮ್ಸ್ ಇರುತ್ತೆ ರೈಟ್ ಟಿವಿಡಾ ಅತ್ತಲ ಕಂಪ್ಯೂಟರ್ ಕಂಪ್ಯೂಟರ್ ಇಲ್ಲಡುಂಡೆ ಕಂಪ್ಯೂಟರ್ ಉಂಡು ಅಂಡ್ ಆಲ ಓಕೆ ಉಂಡು ಹಾಳಾತನ ತಾನೆ ಸರಿ ಮಲ್ದಿದ್ದಾರೆ ಅತ್ತ ಪಪ್ಪ ಕರ್ತಿತ್ತು ಅಂದೆ ಪಪ್ಪ ಕಂದಿತ್ತಾರ ಪಪ್ಪ ಒಳ್ಳೆರಿ ಆರ್ ಸೌದಿ ಅರೇಬಿಯಾ ಅಂದೆ ಸೊ ಡೈಲಿ ಕಾಲ್ ಮಾಡ್ತಂದಿಪ್ಪೇರಾ ಅಂದ ಎರಡ ಪಾತಿರ ಪಪ್ಪ ಬಂಡ ಬಾರಿ ಇಷ್ಟ ನೀರಿಗೆ ಆರ್ ಚಾಕ್ಲೇಟ್ ಕನ್ಫಿರ್ ಹೌದು ಚಾಕ್ಲೇಟ್ ಕನ್ಫಿರ್ ಹಂಚೋದು ಹೆಂಗ್ ಮಸ್ತ್ ಇಷ್ಟ ಅತ್ತೆ ಓಕೆ ಓ ಚಾಕ್ಲೇಟ್ ಗ್ಯಾಲಕ್ಸಿ
ಅದು ಇರುತ್ತೆ ದಾದ ಕಂಡ್ರೆ ಬಂದ್ರೆ ಬೈದಾರ ಪಪ್ಪ ಬೈದಾರ ಇಜ್ಜಿ ಏಪ ಬರ್ರಿ ನಮ್ಮ ಆಗಸ್ಟ್ ಫಸ್ಟ್ ಆಗಸ್ಟ್ ಫಸ್ಟ್ ಹೌದಾನೆ ಆಗಸ್ಟ್ ಫಸ್ಟ್ ಏಪ್ರಿಲ್ ಫಸ್ಟಿಗೆ ಹೋಯ್ತು ಆಗಸ್ಟ್ 10 ಹಾ ಅದಾಗ ಏಪ್ರಿಲ್ 4 ಬೈದಿತ್ತು ಏಪ್ರಿಲ್ ಫೂಲ್ ಹೋಯ್ತು ಏಪ್ರಿಲ್ 4 ಹಾ ಓಕೆ ಓಕೆ ಏಪ್ರಿಲ್ ಫಸ್ಟಿಗೆ ಸಾರಿ ಆಗಸ್ಟ್ಗೆ ಬರೋದಿಲ್ಲ ಆಗಸ್ಟ್ ಹಾ ಹಾ ದಾದ ಪತ್ತಂ ಬರ್ಪೇರ ಇಲ್ಲಿಗೆ ಚಾಕ್ಲೇಟ್ ಬರವೆ ಬಕ್ಕ ಬ್ಯಾಟ್ದಲ್ಲ ಪಂತಾರ ಕಂಡ್ರೆ ದಾಲ ಪಂತೀನಿ ರಿಮೋಟ್ ಕಂಟ್ರೋಲ್ ಕಾರ್ ರಿಮೋಟ್ ಕಂಟ್ರೋಲ್ ಕಾರ್ ಉಂಡು ಹೊಸ ಸೈಕಲ್ ಕಾರ್ ಬೇಡ ಹೊಸ ಸೈಕಲ್ ಕನ್ಪಿರುತ್ತೆ ಇದೆಲ್ಲ ಇಂಜಿ ಇದು ಹೆಂಗ್ ದಾಲ ಕಂಡ್ರೆ ಕಂಡ್ರೆ ಪನ್ವೇರ ಇದು ಪಂಡರಡ ಇರ್ ಕನ್ವೇರಾ ಹೆಂಗಿತ್ತು ದಾದ ಕನ್ಪರಿತ್ತೆ ಹೆಂಗ್ ಮೊಬೈಲ್ ಕಂಡ್ರೆ ಪನ್ಪರ ಹೆಂಗ ಕಾಸು ಕೊರ್ಪುಜಿ ಕಾಸು ಕೊರ್ಪುಜಾನಿ ಈರೊಂಚೂರು ಪಾತಿರ್ಲಿ ಪ್ಲೀಸ್ ಇನ್ಫ್ಲುಯೆನ್ಸ್ ಅವೇ ಪ್ಲೀಸ್ ಅವತ್ತೆ ಓಕೆ ಅದೇ ಓಕೆ 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 ಮೊಬೈಲ್ ಮೇಲೆ ಕಂಜೆರಡುತ್ತೂಲೆ ಅವೇ ಓಕೆ ನಿಮ್ಮ ತಂದೆಯವರು ಎಲ್ಲಿರೋದು ಬೆಂಗಳೂರು ಬೆಂಗಳೂರು ಓಕೆ ನಿಮ್ಮ ತಂದೆಯವರ ಹೆಸರು ಹೇಗೆ ಜನಾರ್ದನ್ ಅಡಿಕ ಜನಾರ್ದನ್ ಅಡಿಕ ಜನಾರ್ದನ ಅಡಿಕ ಓಕೆ ಸೊ ಅವರೀಗ ಬ್ಯಾಂಗ್ಳೂರಲ್ಲಿ ಇದ್ದಾರಾ ಈಗ ಮನೆ ಹಬ್ಬರು ಅಲ್ವಾ ಅವರು ಅವ್ರು 15 ದಿನಕ್ಕೊಮ್ಮೆ ಓ ಸ್ವಲ್ಪ ಜಾಸ್ತಿ ಬಿಸಿ ಇದ್ದಾರಲ್ವಾ ಸೊ ಗ್ರೇಟ್ ಚಾಕ್ಲೇಟ್ ತರ್ತಾರ ಅವರು ಇಲ್ಲ ಇಲ್ಲ ಮತ್ತೇನ್ ತರ್ತಾರೆ ಅವ್ರಿಗೆ ನಿಮ್ಗೆ ಏನು ತರಲ್ವಾ ಇಲ್ಲ ಅಲ್ಲಿ ನಾವು ಬೆಂಗಳೂರಲ್ಲಿ ಏನೆಲ್ಲ ಬಿಟ್ಟು ಹೋಯ್ತಾರೆ ನಾವು ಆಚೆ ತರೋದು ಓಕೆ ಬೆಂಗಳೂರಲ್ಲಿ ಏನೆಲ್ಲ ಬಿಟ್ಟು ಹೋಗಿದ್ರೆ ಅದೆಲ್ಲ ಮಾತ್ರ ತರುದು ಹಾಗಾದ್ರೆ ಎಲ್ಲ ಬಿಟ್ಟು ಹೋಯ್ತಾರೆ ನೀವೆಲ್ಲ ಬಿಟ್ಟು ಹೋದದ್ದೆಲ್ಲ ತರುದಾ ತಗೊಂಡು ಬಂದಿದ್ದೀವಿ ಸ್ವಲ್ಪ ತಗೊಂಡ್ ಬಂದಿದ್ರಿ ಇಲ್ಲಿಗೆ ಈಗ ಸ್ವಲ್ಪ ಅಂದ್ರೆ ಎಷ್ಟಿದೆ ಒಂದು ವಾರಕ್ಕೆ ಆಗುವಷ್ಟಾ 1 ವರ್ಷಕ್ಕಾಗಿ ಓ 1 ವರ್ಷಕ್ಕೆ ಆಗುವಷ್ಟು ಈಗ ತರ್ತಾನೆ ಇದ್ದಾರೆ ತಂದೆಯವರು ಅಲ್ವಾ ಓಕೆ ಏನ್ ತಂದ್ರು ಲಾಸ್ಟ್ 15 ಡೇಸ್ ಬ್ಯಾಕ್ ಬುಕ್ಸಾ ಓಕೆ ಯಾವ ಬುಕ್ಸ್ ಡೈರಿ ಬುಕ್ಸ್ ಓಕೆ ಡೈರಿ ಬುಕ್ಸ್ ಇರ ಡೈರಿ ಬುಕ್ಸ್ ಉಂಡತಿ ಅದೇ ಖಾಲಿ ಐದಾಲ್ ಬರಿ ಪೂಜಾರಿ ಇದೆ ದಾದ ಬರಿ ಪರು ಏನ ಅಂದೆ ದಾದ ಬರಿ ಪರು ದಾದ ನಂಗೆ ಬರಿ ಪರ ಅದೇ ಲೆಟರ್ ಬರಿ ಪರ ಇದ್ದದೆ ಲೆಟರ್ ಬರಬಹುದು LB4 ಬರೀತೀನಿ ಅದು LB4 ಓದ್ಯಾವ್ರೆ ಏನೇ ಅಂದು LB4 ಪುರ LB4 ವರ್ಕ್ ಬುಕ್ ಪೂರ ಬರೇ ಬರುತ್ತೆ ಅದೇ ಸೊ ಇರ್ನ ಇಲ್ಲಡಿ ಎಷ್ಟ್ ಜನ ಇರುತ್ತೆ ಬನ್ಲಿ ಸತ್ಯ ಬನ್ಲಿ ಏರ್ ಪುರ ಬನ್ಲಿ ಈರೆ ಅಮ್ಮ ಬಕ್ಕ ಬಕ್ಕ ಇರಲಿ ಅಂದ ಬಕ್ಕನಾ ಮಲ್ಲೆ ಅವೇ ಏರ್ ಬರ ಅದ್ರಲ್ಲಿ ಒಂಜಿ ಮಮ್ಮಿ ಒಂಜಿ ಈರು ಬಕ್ಕ ಅಜ್ಜಿ ಅಜ್ಜಿ ಇಲ್ಲರ ಅಜ್ಜ ಉಳ್ಳರೆ ಅಜ್ಜ ಉಳ್ಳರೆ ಅಕ್ಕ ಇದ್ದಾರ ಬಕ್ಕ ಯಾರು ಅವೇ ಖೇಣಿ ಮಾರ್ರೆ ಅಕ್ಕ ಬಕ್ಕ ಬಕ್ಕ ನೆಕ್ಸ್ಟ್ ಪುಚ್ಚ ಪುಚ್ಚ ಹೌದ ನಾಯಿ ನಾಯ್ದ ಬುದರ್ದ ಅದೇ ಏರ್ ಖಾಲಿ ಇತ್ತಿಲ್ಲ ಏ ನಾಯಿ ಇಡದ ಅಂದ ಅಂಚಲೆ ಪೋರ ಇದೆ ನಿಜದ ಓಕೆ ಸೊ ಇತನ 5 ಜನ ಇರೋದು ಇಲ್ಲಡೆ ಇರ್ನ ಇಲ್ಲಡೆ 5 ಜನ ಇರೋದು 5 ಹೌದಾನೆ 640 ಏರ್ ಬನ್ಲಿ ಅಮ್ಮ ದೊಡ್ಡ ಮಾಮ ಇರ್ರಿ ನಾಳೆ ನಾನೊಂದು 9 ಇರು ಏರ್ಲೆ ಇಚ್ಚಿ ಬಾಕಿ 9 ಇಂಚ ಬಂಡಾರ ಓಹೋ ಸಾರಿ ತುಲೆ ಈರೆ ಮಮ್ಮಿ ಅಜ್ಜ ಅಜ್ಜೇರಿ ಅಜ್ಜ ಅಜ್ಜರ್ಸಿ ಮತ್ತೆ ಅಜ್ಜಿ ಅಜ್ಜೇರಿ ಬಕ್ಕ ಬಕ್ಕ ಕೂಡ ಮಾಮ ಓಕೆ ಅಕಲು ಈ ಜನ ಉಳ್ಳೇರು ಕಾಂಡಿ ಮಲ್ಲೆ ಜೊಪ್ಪಣ ಕೇಂಜ್ ಆಯ್ತ ಬಗ್ಗೆ ಓಕೆ ಅದೇ ಇದೆ ಈ ರೀತಿ ಪದ್ಯವನ್ ಬರ ಓ ಪದ್ಯವನ್ ಬರ ಓ ಇಷ್ಟ ಇದೆ ಪದ್ಯ ಓ ಪದ್ಯ ಇಷ್ಟ ಮಾಡ ಟಿವಿ ತೂನಾಗಿರಿ ಇಲ್ಲಡೆ ಜೋರದ ಪದ್ಯ ಪುರ ಪನ್ನತ್ತರ ಅಪ್ಪಗೆ ಅಮ್ಮ ಬರ್ತದೆ ದಾದ್ಯ ನಿನ್ನ ಅವಸ್ಥೆ ಅಂಜಗೆ ಅಂಜಗೆ ಓ ಪದ್ಯ ಮಲ್ಲಿ ಓ ಪದ್ಯ ಮಲ್ಲಿ ಏಜಿ ಒಂಜಿ ಓ ಮಸ್ತ್ ಇಷ್ಟ ಇರ ಕೊಂಚ ಓ ಇಷ್ಟ ಬಂಗಾರ ಮಾಡಿ
ಅನಿಸುತ್ತಿದೆ? ನಮ್ಮ ಶಾರದೆ. ನಮ್ಮ ಶಾರದೆ ಬನ್ನಿ. ನಮ್ಮ ರೆಡಿ 1 2 3 ಸ್ಟಾರ್ಟ್. ಫುಲ್ ಬರ್ಚಿ ಹೆಂಗ ಅರ್ಧ ಅರ್ಧರ ಬೋಡ್ಚಿ ಈರ ಅರ್ಧರ ಬೋಡ್ ಬರ್ಚಿ ಈರ ಅರ್ಧ ಬನ್ನಿ ಹೆಂಗೆ. ಓಕೆ ರೆಡಿ 1 2 3 ಸ್ಟಾರ್ಟ್. ನಮೋ ಶಾರದೆ ನಮೋ ಶಾರದೆ ನಮೋ ಶಾರದೆ ನಮೋ ಶಾರದೆ ನಮೋ ಶಾರದೆ ನಮೋ ಶಾರದೆ ಅದೇನಾ? ಓಕೆ ಬೆದ್ದದ ಇರಿಗೆ ಜೋಕ್ಸ್ ಪಂಡ್ರೆ ಗೊತ್ತಿಲ್ಲ ಇರಿಗೆ ಅಮ್ಮ ಕೆಲವು ಜೋಕ್ಸ್ ಬರ ಬರ್ಬೇರೆ ಜಬ್ಡ ಇರುತ್ತಲ್ಲ ಕೆಲವರು ಅವೇ 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 ರಾತ್ರಿ ಪುರ ಇರ್ ಜಪ್ಪು ಜರತಿ ಚರೆ ಮಲ್ತೊಂದು ನೆಪ್ಪರ್ ನೆರ್ಪೇರಾ? ಓಕೆ ಓಕೆ ಒಂಜಿ ಪದ್ಯ ಬನ್ನಿ, ಜೋಕ್ಸ್ ಬನ್ನಿ, ರೈಮ್ಸ್ ಬನ್ನಿ. ಅಯ್ಯೋ ಪಕ್ಕದಾದೆ ಬರ್ಪಣಿದೆ ಪಕ್ಕದಾದೆ ಸ್ಪೋರ್ಟ್ಸ್ ಇಡಲ್ಲರೆ ಡ್ರಾಯಿಂಗ್ ಶಾ ಕೈಟಿ ಬಿಡ್ಪಲ್ಲಿ ಅಬ್ಜಾ ತೂಕ ಮೆರಡು ಒಂಜಿ ಮಲ್ಪಲಿ ಒಂಜಿ ಪದ್ಯ ರೆಡಿ ಮಲ್ಪಲಿ ಓಣ್ ಒಂಜಿ ಪದ್ಯ ರೆಡಿ ಮಲ್ತಂದ್ಲೆ ಯಾ ಮೆರಡು ಒಂಜಿ ಪದ್ಯ ಅಂದ ರೆಡಿ ಮಲ್ತಂದ್ಲೆ. ಓಕೆ ಸೊ ಇರಗು ಪದ್ಯ ಇಷ್ಟ ಯಾರಿವಳು ಅಂದ ಓ ಪದ್ಯ ಇಷ್ಟ ರೀ ಇರ್ ಶಾಲೆ ಒಂದು ಪದ್ಯ ಅನ್ಬರದು ಯಾಪಲ ಮೊಲೇನು ಚೈತ್ರ ಅಂತೂ ಪದ್ಯ ಅನ್ಬರ್ತದೆ. ಚೈತ್ರ ಅಂದ್ ಚೈತ್ರತ್ತ ಚೇತನ್ ಸಾರಿ ಚೇತನ್ ಅಂದ್ ಇರುತ್ತೆ ಬನ್ನಿ ಒಂದು ಪದ್ಯ ಬನ್ನಿ ಹೆಂಗೆ. ಓ ಪದ್ಯ ಇಷ್ಟ ಬಾರಿ ಇದು ಫಿಲ್ಮ್ ಸಾಂಗ್ ಲವ್ ಓ ಅಂದ್ ಚೈತ್ರ ನಟಿಲ್ಲ ಚೈತ್ರ ಚೇತನ್ ಅಂದ್ ಇದು ಒಂಜಿ ಪದ್ಯ ಬನ್ನಿ ಓಣಲ್ ಪದ್ಯ ಬನ್ನಿ. ಓ ಪದ್ಯ ಇಷ್ಟ ಬಾರಿ ಇಷ್ಟ ರೀ. ಓ ಪದ್ಯ ಎಷ್ಟು ಗೊತ್ತು ಎಷ್ಟು ಗೊತ್ತಿದ್ಯಾ ಎಷ್ಟು ಗೊತ್ತಿದ್ಯಾ KGF ಫಿಲ್ಮ್ ಬರ್ತಂತುಲೆ ಆಯ್ತಾ ಹೀರೋ ಆಯ್ತು ಒಂದು ಪದ್ಯ ಓಣರ್ ನೆನಪುಂಡೆ ಓಲ ಪದ್ಯ ಗೊತ್ತಿರಿಗೆ ಶಾಲೆದ ರೈಮ್ಸ್ ಮೀನು ಫಾರ್ ಎಕ್ಸಾಂಪಲ್ ರೈಮ್ಸ್ ಅಂತ ಸ್ಟೋರಿ ಗೊತ್ತುಂಡೆ ಸ್ಟೋರಿ ರೈಮ್ಸ್ ಗೊತ್ತುಂಡೆ ರೈಮ್ಸ್ ಅವೇ ರೈಮ್ಸ್ ಬಂಡಿ ಗೊತ್ತು ನಾನು ಎರಡಕ್ಕೇನಿ ರೈಮ್ಸ್ ಗೊತ್ತು ನಾನು ಇರುತ್ತೆ ರೈಮ್ಸ್ ಬಿಡ್ಲಿ ಸ್ಟೋರಿ ಬನ್ಪರ ಸ್ಟೋರಿ ಅಂದ್ ಬನ್ಪರ ಬಂದಿ. ಓಕೆ ಓಕೆ ರೆಡಿ 1 2 3 ಸ್ಟಾರ್ಟ್. ಸ್ಟೋರಿ ಹೆಂಗೆ ಹೆಂಗೆ ಮಾತಾಡ್ಕೊಳ್ಳ ಬೈದಿರ್ ಗಟ್ಟಿ ಒಂಜಿ ಗಟ್ಟಿ ಫ್ರಾಗ್ ಮರ್ಯಾದ ಜೋಕ್ಸೇ ಬಂತಾರ ಮಾರೆ ಫ್ರಾಗ್ ಕಪ್ಪೆ. ರೆಡಿ 1 2 3 ಸ್ಟಾರ್ಟ್. ಫ್ರಾಗ್ ಫ್ರಾಗ್ ಬಕ್ಕ ಒಲ್ಲೆ ಕೇರೆ ಓ ಬಲ್ಲೆ ಓ ಬಲ್ಲೆ ಬಲ್ಲೆ ಫಾಸ್ಟ್ ರೆಡಿ ಶೋ ಕೊಡು ಬಲ್ಲೆ ಟೈಗರ್ ಅತ್ತಿ ಓಯ್ ಯಾರು ಸ್ಟೋರಿ ಬನ್ನಿ ಮಾರೆ ಇರು ಟೈಗರ್ ಕೌ ಒಲ್ಲೆ ಕೇರೆ ಸರಿ ಗೊತ್ತೀರಿ ಸರಿ ಗೊತ್ತಿ ಒಂಜಿ ಬನ್ನಿ ಪ್ಲೀಸ್ ಎಂಜಾಯ್ ಅನ್ಪಿಲ್ ಬಾಯ್ ಅನ್ಪಿಲ್ ಪನ್ಪರ ಮೇರೆ ಒಂದು ಸ್ಟೋರಿ ರೆಡಿ ಮಾಡ್ತೀರಿ ಈ ರೀತಿ ಸ್ಟೋರಿ ರೆಡಿ ಬಗೋ ಬರ್ಬಿಡಿರಿ ಪದ್ಯ ರೈಮ್ಸಾ ಓಕೆ ಆಲ್ರೆಡಿ ಅನ್ಕೇನು ರೆಡಿ ಮಾಡ್ತೀನಿ ಈರ್ಲ ಒಂದು ರೆಡಿ ಮಾಡ್ತೀವಿ ಓಕೆ ಎಸ್ ಸೂಪರ್ ಓಕೆ 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 ಸೂಪರ್. ಈಗ ಒಂದು ಈಗ ಆ ಜೋಕ್ಸ್ ಹೇಳಿದ ನಂತರ ನಾವು ನಗಡುವ ಸಾಂಗ್ ಯಾವ ಸಾಂಗ್ ಯಾವುದು ಸಾಂಗ್ ಫೇವ್ರೇಟ್ ತುಂಬಾ ಯಾವುದು ಬೇರೆ ಯಾವ್ದಾದ್ರು ಈಗ ಯಾವ ಹೇಳ್ತೀರಾ
ಯಾರ ಹೊಲ ಯಾರ ಹೊಲ ರೆಡಿ ಅಲ್ಲ ಓಕೆ ರೆಡಿ ರೆಡಿ 1 2 3 ಸ್ಟಾರ್ಟ್. ಯಾರ ಹೊಲ ಯಾರ ಮನೆ ನಂದು ನಂದು ಅಂತೀಯಲ್ಲ ಯಾರ ಹೊಲ ಯಾರ ಮನೆ ನಂದು ನಂದು ಅಂತೀಯಲ್ಲ ನೆಚ್ಚಿಕೊಂತೀಯಲ್ಲ ಸುಳ್ಳು ನೆಚ್ಚಿಕೊಂತೀಯಲ್ಲ ಸುಳ್ಳು ನೀ ಹೋದ ಮಲ ಇದೆಯರ ಪಾಲ ಅಂತೀಯಲ್ಲ ಯಾರ ಹೊಲ ಯಾರ ಮನೆ ನಂದು ನಂದು ಅಂತೀಯಲ್ಲ ದಾನ ಧರ್ಮ ಮಾಡಲಿಲ್ಲ ಗಳಿಸಿ ಗಳಿಸಿ ಇಟ್ಟಿಯಲ್ಲ ದಾನ ಧರ್ಮ ಮಾಡಲಿಲ್ಲ ಗಳಿಸಿ ಗಳಿಸಿ ಇಟ್ಟಿಲ್ಲ ಹಗಲು ರಾತ್ರಿ ದುಡಿಗಾಯಿ ಸಾಯ್ತಿ ಹಗಲು ರಾತ್ರಿ ದುಡಿಗಾಯಿ ಸಾಯ್ತಿ ನೀ ಹೋದ ಮಲ ಇದೆಯರ ಪಾಲ ಯಾರ ಹೊಲ ಯಾರ ಮನೆ ನಂದು ನಂದು ಅಂತೀಯಲ್ಲ ಮನುಷ್ಯ ಜನ್ಮ ದೊಡ್ಡ ರೈತಿ ಇಟ್ಟಿಲ್ಲದಾದ್ರೆ ವ್ಯರ್ಥ ಮನುಷ್ಯ ಜನ್ಮ ದೊಡ್ಡ ರೈತಿ ಇಟ್ಟಿಲ್ಲದಾದ್ರೆ ವ್ಯರ್ಥ ಕುಂತಿ ನೆಚ್ಚಿಕೊಂತಿ ಎಲ್ಲ ಸುಳ್ಳು ಸುಳ್ಳು ಮತ್ತೆ ಅಷ್ಟೇ ಇಲ್ಲ ನೆಚ್ಚಿಕೊಂತಿ ಎಲ್ಲ ಸುಳ್ಳು ನೀ ಹೋದ ಮಲ್ಲ ಇದೆಯರ ಪಾಲ ಯಾರ ಹೊಲ ಯಾರ ಮನೆ ನಂದು ನಂದು ಎಲ್ಲ ಯಾರ ಹೊಲ ಯಾರ ನಂದು ನಂದು ಅಂತೀಯಲ್ಲ ಪುಣ್ಯದಿಂದ ಪ್ರತ್ಯಗೆ ಬಂದು ಸತ್ತಗೆಲ್ವೋ ಜನ್ಮ ನಿಂದು ಪುಣ್ಯದಿಂದ ಪ್ರತ್ಯಗೆ ಬಂದು ಸತ್ತಗೆಲ್ವೋ ಜನ್ಮ ನಿಂದು ನೆಚ್ಚಿಕೊಂತಿ ಎಲ್ಲ ಸುಳ್ಳು ನೀ ಹೋದ ಮಾಲ ಇದೆಯರ ಫಲ ಯಾರ ಹೊಲ ಯಾರ ಮನೆ ನಂದು ನಂದು ಅಂತೀಯಲ್ಲ ಯಾರ ಹೊಲ ಯಾರ ಮನೆ ನಂದು ನಂದು ಅಂತೀಯಲ್ಲ. ಶುಭ. ಇದರಲ್ಲಿ ಇಡೀ ಪದ್ಯದಲ್ಲಿ ಯೋಚನೆ ಮಾಡಿದ್ರೆ ನಂಗೆ ನೀವು ಬೈದದಂತಲ್ಲ ಇದು ಯಾರ್ದಿದೆಲ್ಲ ಯಾರ್ದು ಹೊಲ ಅಂತೆಲ್ಲ ಹೇಳ್ತಿದ್ರಿ ನೀವು ಯಾರು ಕಳ್ಸಿದ್ ನಿಮ್ಗೆ ಅದು ಸಾಂಗ್? ಅಮ್ಮ. ಸೂಪರ್ ಅಲ್ಲ ಸಾಂಗ್? ಅದರ ಅರ್ಥ ಗೊತ್ತಿದೆ ನಿಮ್ಗೆ? ಎಂತ ಅದ್ರ ವಿಷಯ ಎಂತ ವಿಷಯ ಗೊತ್ತಿಲ್ಲ. ಓಕೆ, ನೀವು ನಗಡೋದು ಮಾತ್ರ ಅಲ್ಲ. ಸೂಪರ್. ರೈಮ್ಸ್ ಏನೇ ರೆಡಿ 1 2 3 ಸ್ಟಾರ್ಟ್. Found a peanut just now. Eat the peanut just now. Stomach is paining just now. Call the doctor just now. Operation just now. I'm alright just now. Bye doctor just now. ಅದೇನಾ? ಸೂಪರ್. ಇರಾಗ ಅವನ್ ತಿಂದ್ರೆ ಬಂತನ ಬಂಜಿ ಮೇಲೆ ಬಂದು ಕೂಡ ಡಾಕ್ಟರ್ ಏನಂದೇ ಗೊತ್ತು ಜಾ. ಓಕೆ, ಏರಿನ ಟೀಚರ್ ಕಲ್ಪವನ ದೀಪಾ ಮ್ಯಾಮ್. ಓಕೆ, ಆರಿಂಚ ಪಾಪನೇ ಈ ಸೈಲೆಂಟ್ ಕ್ಲಾಸ್ ಇಡೆ. ಓಕೆ, ಈ ಮೇರ ಕ್ಲಾಸ್ಮೇಟ ಮೇರ ಗುರ್ತೈತೆ ನಿನಗೆ ಅಡಗಲ್ಲಿ ಪುದರ್ಗೆಲ್ಲಿ ನದಿಯಾವಡ ಎಂತ ಪುದರ್ ಎಂತ ನವನೀತ ಓಕೆ, ಆರನ ಪುದರ್ ನವನೀತ ಯಾರ ಪುದರ್ ಗಿರ್ಗೆಲ್ಲಿ ಪುದರ್ಗೆಲ್ಲಿ ಭಯಂಕರ ಮಾರ. ಹೌದಾ? ಅವ್ರು ನಿಮ್ ಕ್ಲಾಸ್ಮೇಟಾ? ನಿಜ? ಯಾರಾಗ್ಲ ಹೌದಾ? ಅಲ್ವಾ? ಓಕೆ ಒಂದು ಏರ್ನ ಚಪ್ಪಲ್ ಮಂಡ್ಯ ದರ್ತಿಂದ ಹೊಟ್ಟೆ. ಓಕೆ, ಸಿಗರೇಟ್. ಸೊ ಈ ರೀತಿ ಇಲ್ಲಡ್ ದಾದಪುರ ತಿಂಡಿರಿಗೆ ಇಷ್ಟ ಮಮ್ಮಿ ಮಲ್ತಿನ ಅಮ್ಮ ಮಲ್ತಿನ ತಿಂಡಿ ಇಷ್ಟ ಪಂಡಿರಿ ಲಡ್ಡು ಏಪುರ ಲಡ್ಡು ಮಾಡ್ಬುನಿ ಬೊಕ್ಕ ಕಾಂಡ ದಾದು ಮಲ್ತೀರಿ ನೀ
ಇನಿ ದಾದ ತಿನ್ನಿ ಮಂತೇರಿ ಪರೋಟ ಪುರ ಮಲ್ಪೇರ ದೊಡ್ಡ ಮಂದಿ ದೊಡ್ಡ ಮಂದಿನ ಭಯಂಕರ ಉಳ್ಳೇರು ಮಾರ ದೊಡ್ಡ ದೊಡ್ಡನ ಬುದರ್ದದೆ ಇಂದಿರಾ ಓಕೆ ಅಜ್ಜರ್ನ ಬುದರ ಸೀತಾರ ಅಂದೆ ಐಟಿ ಏರ್ ಪಾಪೇರಿಗೆ ದೊಡ್ಡ ಅಂದ ಅಜ್ಜರ್ ಜೋರ್ ಬ್ಯಾಗ್ ಜೋರು ಅನ್ನಪ್ಪೆ ಸಿ ಬ್ಯಾಗು ಅದು ವಿಷಯದ ನೆರ್ಪಿಂದಾಗಿರಿಗೆ ಗೊತ್ತಜ್ಜಿ ಒಟ್ರಾಸಿ ನೆರ್ಪಿನ ಇವ್ರು ಕೇನ್ ನುಡಿಯವರ ತಪ್ಪು ಮಾಡ್ತೇನೆ ಈರ್ ತಪ್ಪು ಮಲ್ತಂದೆ ಬರೋದೆ ಓಕೆ ಸೆಂಟದ ಬಾಟಲ್ ತರ್ತಾರೆ ಮೊನ್ನೆ ಟಿವಿ ತರ್ತಾರದೆ ಸತ್ಯ ಮಲ್ಲಿ ಬಕ್ ಮೊಬೈಲ್ ದಾದನ ಇರು ಒನಸ್ ಮಲ್ಪ ಅಂದಿನ ಟೈಮ್ ಹಿಡ್ಗ ಅಮ್ಮ ಮೊಬೈಲ್ ಕೊರ್ಲೆ ಇಜ್ನ ಒನಸ್ ಮಲ್ಪಜಿ ಇಜ ಓ ನಿಕಲ್ ಅಂಚಾನ ಒನಸ್ ಸಾಯಮ ಅಕ್ಕ ಪೂರ ಮೊಬೈಲ್ ತುಪ್ಪಿನಿ ಹಾ ಬಕ ಪಲ್ಲೆ ಪಲ್ಲೆ ಬಾಕಿ ದಾದ ಅನ್ಪಿನಿ ಅತಿ ಇದೆ ವಿಷಯ ಬಂದಾಗಿತ್ತು ಇಲ್ಲಡಿ ಈ ರೀತಿ ಒನಸ್ ಮಲ್ಪಿಚಾರ ಕೆಲವರ ಎಂಚ ಹಠ ಮಲ್ಪವ್ರೆ ಇಚ್ಛೆ ಗೊತ್ತು ನೀವು ಒನಸೆ ಮಲ್ಪಿಚಾರ ಇವ್ರು ನಾನ್ ವೆಜ್ ಅಥವಾ ವೆಜ್ಜಾ ನಾನ್ ವೆಜ್ ಇಲ್ಲ ವೆಜ್ ಅಂದ ವೆಜ್ ತಿನ್ಪಾರು ಓಕೆ ವೆಜ್ ತಿನ್ಪಾರು ಪಚ್ಚೀರ್ಪುರ ಬಗ 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 ತಿನ್ಪಾರು ಹಾ ವೆಜ್ ತಿನ್ಪಾರು ಹಾ ವೆಜ್ ನುಪ್ಪು ಸಾರು ಅಯ್ಯೋ ವೆಜ್ ನುಪ್ಪು ಸಾರಿಗೆ ಸೊ ವೀಕ್ಷಕರೇ ಕಿಲಾಡಿ ಪುಟಾಣಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಓಕೆ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ. ಅಕ್ಕನ ಪದರ್ದದೆ ಓಕೆ ನಿಕಲ್ನ ಫೈಟ್ಸ್ ಪುರ ಪುಡ ಫೈಟ್ ಫೈಟ್ ಪೆಟ್ಟು ಲಡೈ ಪುರ ಇಲ್ಲ ಬ್ಯಾಗ್ ಬ್ಯಾಗ್ ದಾದ ವಿಷಯ ಪುರ ಬ್ಯಾಗ್ ಪೆಟ್ಟು ಪುರ ಅಂಚೆನೆ ಬ್ಯಾಗ್ ಏರ್ನ ತಪ್ಪು ಒಂದಿಟ್ಟಿದ್ದೆ ಅಕ್ಕನ ತಪ್ಪು ಉಪ್ಪಣ ಅತೀರ್ನ ತಪ್ಪು ಉಪ್ಪಣ ಜಾಸ್ತಿ ಬ್ಯಾಗ್ ದಾದ ಮಲ್ಪುರಿ ರೇಗು ಕೆಪ್ಪೆಗೆ ಹಾಕು ಬ್ಯಾಗ್ ಇರ್ ಕೇಂದ್ರ ಕೇಂದ್ರ ಇರು ಕೆಪ್ಪೆ ಬ್ಯಾಗ್ ಹಾಕು ಬ್ಯಾಗ್ಗೆ ಹಾ ಇಡೀ ದಿನ ಕುಟ್ಟು ಸಿಕ್ಕಿ ಇಡೀ ದಿನ ಹುಟ್ಟು ನಾನು ಅದು ಇರ್ನಾಗ ಇರ್ನ ಮೌನತ್ತು ನಿಂಗೆ ಬಾರಿ ಬೇಜಾರಪ್ಪಿ ಬ್ಯಾಗ ಇರಗ ಅಂಚ ಬಲ್ಲಿ ಹಾಕುಲಿ ಯಾಪಲ ಅದೇ ನಾನು ವಿಷಯ ಬಂದೆ ಕರೆಕ್ಟ್ ಅದೇ ಹಾ ಇದು ಅಮ್ಮ ಹಾಕೋರಿ ಈಗ ಅಮ್ಮ ಅಮ್ಮ ಜೋರಲ್ಲ ಅದೇ ಬೊಕ್ಕ ಪಾಪನೆ ಮಸ್ತ್ ಅದೇ ಓಕೆ ಸೊ ಅಕ್ಕನ ಮೊನ್ನೆ ಚಸ್ಮಾ ದರ್ತು ಪಾಡ್ಯಾರ ಉಂಡ ಉಂಡ ಇದ್ದ ಉಂಡವು ಓಕೆ ಓಕೆ ಚಸ್ಮಾ ಇತ್ತೊಡ್ತಿ ದರ್ದರ ಇಜ್ಜ ಬಕ್ಕ ಅಲ್ಪ ಕಂಪಸ್ಡ್ ಪೆನ್ಸಿಲ್ ಪೆನ್ ಅವಪುರ ದಕ್ಕದರ್ ಮೊರಣಿ ಬಕ್ಕ ಅಕ್ಕ ಪಂಡೇರ್ ಮರ ಕಡೆ ಬಂದಾಗ ಅವೊಂಜಿ ಕೇಳಲೆ ಎರಡು ಅವದುಲೆ ಇಜ್ಜಿ ಬಕ್ಕ ಬಕ್ಕ ದಾದನ ಒಂಜಿ ವಿಷಯ ಮಾಡ್ತಾರೆ ಇದು ಅನ್ನ ಹೇರ್ ಬ್ಯಾಂಡ್ ಗೆತ್ತದು ಗುವೆಲ್ ಬಾಡ್ನಿ ಇಂಚಿನ ಮಲ್ಲರಿ ಇದು ಇಜ್ಜಿ ಓಕೆ ಅವಲತ್ ಅಂಚಂಡ ಅರ್ನ ಡ್ರೆಸ್ ಗೆತ್ತಂಬೋದು ನಾಯಿ ಗುರ್ನಿ ಬಕ್ಕ ದಾದ ಮಲ್ತೀನಿ ರೀ ಇರ್ನ ಡ್ರೆಸ್ ಬರ ದಾದನ ಮಲ್ಪರ ಅದೇ ಆರ್ದಾಲ್ ಮಲ್ಪುಜಾರ ಈಗ ಇಜ್ಜದೆ ಸರಿ ಅವು ದಾದ ಮಲ್ಪರ ಅಂಚ ಪೆಟ್ಟು ಬರ ಹಾಕ್ರೆ ಬಲ್ಲಿ ಅದೇ ತೂಕ ಎರಡು ಪಾತ್ರ ಅನ್ಬೇಕು ಅದೇ ಓಕೆ ಆತೈತೆ ಬೇಜಾರು ಆತೆ ಒಪ್ನದೆ
ಓಕೆ ಸೊ ಫ್ರಿಡ್ಜ್ ಪೂರ ಕುಲ್ದು ಇರುತ್ತೆ ಅದನ್ನ ಮಂದರಿಗೆ ಏಜ್ಜ ಓಕೆ ಓಕೆ ಸೊ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ನೀವು ಅಮ್ಮ ಅಜ್ಜಿ ಓಕೆ ಸೊ ಮನೆಯಲ್ಲಿ ಅಮ್ಮ ಬೈತಾರ ಇಲ್ವಾ ಓಕೆ ಓಕೆ ಅದು ಓಕೆ 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 ಹೇಳ್ತಾರೆ ನೀವು ತಪ್ಪು ಮಾಡಿದ್ದಕ್ಕೆ ಓಕೆ ಓಕೆ ಹಾಗೆ ಹೇಳ್ತಾರ ಹಾಗೆ ಹೇಳ್ತಾರೆ ಮತ್ತೆ ಮತ್ತೆ ಮತ್ತೇನ್ ಮಾಡ್ತಾರೆ ಬೈತಾರೆ ಅಷ್ಟೇ ಓಕೆ ಓಕೆ ಅಂದ್ರೆ 50-50 ಓಕೆ ಓಕೆ ಸೊ 50-50 ಅಂದ್ರೆ ಹೇಗೆ ಬೈತಾರೆ ಅಮ್ಮ ಹೇಗೆ ಬೈತಾರೆ ಯಶಿಕಾ ಯಾಶಿಕಾಗೆ ಓಕೆ ಸೊ ಇವಾಗ ಓ ಬರ್ಡ್ಸ್ ಮಸ್ತ್ ಇಷ್ಟ ಯಾಶಿಕಾ ಓ ಇಷ್ಟ ರೀ ಬರ್ಡ್ಸ್ ಪಿಕಾಕ್ ಬಕ ಕೋಗಿಲೆ ಓಕೆ ಕೋಗಿಲೆ ಎಂಚ ಬೋಲ್ಪುಡು ಕೋಗಿಲೆ ಎಂಚ ಅರೆಗೆ ಪಿಕಾಕ್ ಇಚ್ಚಿನ ಪಿಕಾಕ್ ಮಾರ ಕ್ಯಾವ್ ಇರುವಲ್ಲ ಕಂಕರನ್ನು ಬರ್ತದಾರ ಅಂದೆ ಆಯ್ತಾ ಅದಕ್ಕೆ ಎಕ್ಕ ಬುಲ್ಬಚ್ಚಿ ಓಕೆ ನೆಕ್ಸ್ಟ್ ಬರ್ಡ್ ಪ್ಯಾರಟ್ ಇಂಚ ಬುಲ್ಪುಡು ಅవి ಬುಲ್ಪುನು ಇರ್ತದ ಜನ ಎಂಚಿನ ಡಿಫ್ರೆಂಟ್ ಮಾರ್ರೆ ಓಕೆ ನೆಕ್ಸ್ಟ್ ಅನಿಮಲ್ ಇಷ್ಟ ಅನಿಮಲ್ಸ್ ಕ್ಯಾಟ್ ಬಕ ಡಾಗ್ ಕ್ಯಾಟ್ ಉಂಡೆ ಇಲ್ಲಡೆ ಪುಚ್ಚ ಪುತರ್ದದೆ ಬಿಲ್ಲಿ ಬಿಲ್ಲಿ ಬಕ ಪಿಪ್ಪು ಗುಂಡು ಹೂತ್ಯೋ ದೇ ಪಿಪ್ಪು ಗುಂಡು ಬಕ ಬಿಲ್ಲಿ ಮುಂಗು ಅಗಿಲ್ ರಜನ ಕಿನ್ನ ಗುಂಡು ಬಕ ಮುಂಗು ಅಂದೆ ಗುಂಡು ಬಕ ಮುಂಗು ರಜನ ಕಿನ್ನ ಬಕ ಇರಬದರಿಂಚ ಯಾಶಿಕ ಇಜ್ಜ ಅಲ್ಪ ಇಜ್ಜತೆ ಓಕೆ ಇಸಿಕ ಓಕೆ ಅತಿ ಇತಿ ಯಾಶಿಕ ಪುಚ್ಚ ಇಂಚ ಬುಲ್ಪುಡು ಮ್ಯಾವ್ ಓಕೆ ನಾಯಿ ಬಾಬಾ ಅಂದೆ ಬಕ ಬ್ಯಾತೆ ಇಷ್ಟ ಅನಿಮಲ್ಸ್ ಡಾಗ್ ಬ್ಯಾತೆ ಡಾಗ್ ಬಿಡ್ದು ಕೌ ಎಂಚ ಅಲ್ಪಡು ಅಂಬೋ ಓಕೆ ನೆಕ್ಸ್ಟ್ ಅನಿಮಲ್ಸ್ ಓ ಬ್ಯಾತೆ ಫ್ರೂಟ್ಸ್ ಇಷ್ಟ ಫ್ರೂಟ್ಸ್ ಸ್ಟ್ರಾಬೆರಿ ಬಕ ಮ್ಯಾಂಗೋ ಬಕ ಆಪಲ್ ಓ ಓಕೆ ಆತ್ ಪೂರ ಇಷ್ಟ ಅದೇ ಓಕೆ ಇರೇಗ ದಾದಿ ಇಷ್ಟ ಫ್ರೂಟ್ಸೇ ಬನ್ಲಿ ಫ್ರೂಟ್ಸೇ ಬನ್ಲಿ ಮ್ಯಾಂಗೋ ಆಪಲ್ ಸ್ಟ್ರಾಬೆರಿ ಗುಜ್ಜೆ ಬೇತೆ ಅನಿಮಲ್ಸ್ ಇಷ್ಟ ಓ ಇಷ್ಟ ಟೈಗರ್ ಏನ್ ಚಾಲ ಟೈಗರ್ ಒಂದು ಗ್ಯಾರಂಟಿ ಶೀತ ಅದು ಕಪ್ಪ ಅದು ವಾಯ್ಸ್ ಇದೆ ಟೈಗರ್ಗೆ ಓಕೆ ನೆಕ್ಸ್ಟ್ ಟೈಗರ್ ಬಿಡ್ದು ಟೈಗರ್ ಮತ್ತೆ ನೆಕ್ಸ್ಟ್ ಡಾಗ್ ಇಲ್ಲಡುಂಡೆ ಡಾಗ್ ಓಕೆ ಕೊಡಪುಡು ಕೊಡವರು ಇರಲಿ ಕೊಡವರು ದೊಡ್ಡ ಚಿಕನ್ ಚಿಕಮ್ಮ ಓಕೆ ಅತಿ ಇತ್ತೆ ಅಲ್ಪ ನಾಯಿ ಆಯ್ತು ಪುದರ್ತದೆ ಡಾಗ್ ಪುದರ್ತದೆ ಪಕ್ಕಿ ವಿತ್ತಿದೆ ಪಿಲಿ ಉಂಡೆ ಅವಳು ಓಕೆ ನೆಕ್ಸ್ಟ್ ಇಷ್ಟ ಡಾಗ್ ಬಿಡ್ದು ಡಾಗ್ ಆಯ್ಬಕ್ಕ ಅಂದಿ ಕವು ಕವು ಇಂಚ ಅನ್ಬಿಡು ಎಂಚ ಕವು ಎಂಚ ಅನ್ಬಿಡು ಕವ್ವೆ ಅಂದೆ ಎಂಜ ಅವಾಗ ಓದ್ತಿ ಏನ್ ಬೈಕ್ ಬಿಟ್ನೆ ಅಂದೆ ಎರು ಓಕೆ ಬರ್ ಸೊ ಕವು ಇರಾಗ ಇಷ್ಟ ಅದೇ ಬರ್ಡ್ಸ್ ಅವು ಇಷ್ಟ ಇರಾಗ ಈಗಲ್ ಬಕ ಪ್ಯಾರಟ್ ಬಕ ಬೀಟ್ರೂಟ್ ಓಕೆ ನೆಕ್ಸ್ಟ್ ಪಿಕಾಕ್ ದ ಕಲರ್ ಪೂರ ಎಂಚ ಒಪ್ಪುಂಡಿ ಬ್ಲೂ ಬಕ ಗ್ರೀನ್ ಬಕ
ಎಲ್ಲೋ ಇರು ಆಸ್ಟ್ರೇಲಿಯಾದ ಯಾರ ಅಂದದೆ ಎಲ್ಲೋ ಒಬ್ಬ ಓಲ್ ಬೈತಿ ನಾವು ಇಲ್ಲ ಸ್ವಲ್ಪ ಬರ್ಬೇಡ ಓಕ ಎಂಗಲ್ ತಿರ್ಗೇರ ಓದಿತ ಓಲ್ಪ ಹಾಡಿಡಿ ಓಕ ಕಿಂಗ್ ಕಿಂಗ್ ಅಲ್ಪ ಓದಿತ್ತಾರ ಅಲ್ಪ ತುಯಿನೇರಿ ಓಕೆ ಎಲ್ಲೋ ಇಂಚ ಹ್ಯಾಂಗಿಂಗ್ ಇಂಚ ಹ್ಯಾಂಗಿಂಗ್ ಬಲ್ಕಟ್ಟು ಬಲ್ಗಟ್ಟದ ಐಟಿ ಕಾರು ಕಾರಗ್ಲ ಬಲ್ಗಟ್ಟು ಅಕ್ಕುಲ್ಲ ಚೇಯ ರೈಟ್ ಮುಂದಿ ಜನ ಸೀದಾ ಸೀದೋಡು ಇತ್ತು ಆತು ಪುರ ಗಮ್ಮತ್ ಅತ್ತೆ ಛೇ ಯಾನೆಲ್ಲ ಬೈತು ಅತ್ತೆ ನೆಕ್ಸ್ಟ್ ಟೈಮ್ ಪೋಯ್ ಅವೇ ಇಲ್ಲ ತಗೋಬರ ಬಿಡ್ಲಿ ಪೂರಗಲ ಪೂರಕಲ್ಲ ಎಂಕಲ್ ಬರ್ತ್ ಮಾಡ್ಚಾ ಜಂಜಿಲಿ ಜಂಜಿಲ ಕಿನಿ ಗಿಂಜಿ ಜಂಜಿ ಓಕೆ ಬೆತ್ತ ಬೆತ್ತೆ ಬೆದ್ದದಿತ್ತನೆ ಬೆತ್ತ ತಾಲೇಜಿ ಮಣ್ಣು ಕಾಲಿ ಮಂಗೆ ಮಣ್ಣು ಮಣ್ಣು ಮಾತ್ರ ಮಣ್ಣು ಖಾಲಿ ನಿಗುಲು ಗೋರ್ದು ಬತ್ತ ಹೋಯ್ದಾರ ಇಂಚಿ ಇಜ್ಜಿ ಮಣ್ಣು ಪೂರ ಖಾಲಿ ಮಲ್ದಾರ ಬಕ್ಕ ಮಣ್ಣು ಮಾತ್ರ ಉಪ್ಪುನು ಓಕೆ ಹೊಟ್ಟೆ ಹೊಟ್ಟೆ ಅಲ್ಲಪ್ಪು ದೋಸೆ ಕಿನ್ನ ಕಿನ್ನ ಕಿಂಜಿ ಜಂಜಿ ಉಪ್ಪುನ ಅಗ್ಗಿನತೆ ಅಮ್ಮನ ಕಾರು ಅಮ್ಮನ ಕಾಲ ಆಗಿದ್ದನದೆ ಇದು ಆಂಬೋಂಡಲ್ಲಿ ಹೆಂಗೆ ಅಗ್ಗಿವ ಬಕ್ಕ ಅಗ್ಗಿನದೆ ಅತ್ತೆ ಒಂದ್ಸತಿ ಅಂಕಲ್ ನೀರಿನ ಗೊಬ್ಬರ ಅದಾಗ ಚಿಕ್ಕಮ್ಮ ಜೆಲ್ಲಿ ಫಿಶ್ ಬರ್ತೀರ ಜೆಲ್ಲಿ ಫಿಶ್ ಬರ್ತೀರಾ ಓಕೆ ಸೊ ಜೆಲ್ಲಿ ಫಿಶ್ ಬರ್ತಿದ್ರಿ ಅದೇ ಓಕೆ ಸೂಪರ್ ಅಂಡ್ ನಿಮ್ಗೆ ಯಾವುದು ಫೇವ್ರೆಟ್ ಫ್ರೂಟ್ಸ್ ಮ್ಯಾಂಗೋ ಮ್ಯಾಂಗೋ ಓಕೆ ಮತ್ತೆ ಬೇರೆ ಆಪಲ್ ಮತ್ತೆ ಬನಾನಾ ಮತ್ತೆ ಸ್ಟ್ರಾಬೆರಿ ವಾಟರ್ ಮೆಲನ್ ಪಪ್ಪಾಯ ಇಲ್ಲ ಇಲ್ಲ ಓಕೆ ಫ್ರೂಟ್ ಇದರಲ್ಲಿ ವೆಜಿಟೇಬಲ್ ಅಲ್ಲಿ ಯಾವ್ದು ಇಷ್ಟ ಯಾವುದು ಕ್ಯಾರೆಟ್ ಕ್ಯಾರೆಟ್ ಮತ್ತೆ ಯಾವುದು ಲಿಂಬೆ ಹಣ್ಣು ಅದು ವೆಜ್ ವೆಜಿಟೇಬಲ್ ಅಲ್ವಾ ನಾನ್ ವೆಜ್ ಅದು ಫ್ರೂಟ್ ಅಲ್ಲ ಓಕೆ ನಿಮ್ಗೆ ಅನಿಮಲ್ಸ್ ಯಾವ್ದು ಇಷ್ಟ ಕೌ ಹೇಗೆ ಮಾಡ್ತದೆ ಕೌ ಅಂಬ ಅಂಬ ಹಂಗಲ್ಲ ಬಾರಿ ಬೇಜಾರಲ್ಲುಂಟು ಅಂಬ ಹಸಿವಾದ್ರು ಹೇಗೆ ಹಸಿವಾಗ್ತದಲ್ಲ ಅದಕ್ಕೆ ಯಾವಾಗ ಹಾಗೆ ಅದು ಹೇಗೆ ನಮ್ಮ ಮನೆ ದನ ಇಲ್ಲ ಇರ್ಲಿ ಈಗ ಬೇರೆ ಮನೆ ಬಾಯಮ್ಮದಿಲ್ವಾ ದನ ಇಲ್ಲ ಓಕೆ ಇಲ್ಲ 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 ಅಲ್ಲ ಓಕೆ ಸೊ ಕೌ ಮತ್ತೆ ಬೇರೆ ಪಿಕಾಕ್ ಓಕೆ ಸೊ ಅನಿಮಲ್ಸ್ ಅಲ್ಲಿ ಯಾವುದು ಎಲಿಫೆಂಟ್ ಎಲಿಫೆಂಟ್ ಇಷ್ಟನಾ ಇಲ್ಲ ಎಲಿಫೆಂಟ್ ಹೇಗೆ ಮಾಡುತ್ತೆ ಟೈಗರ್ ಎಲಿಫೆಂಟ್ ಹೇಗೆ ಮಾಡುತ್ತೆ ಗೊತ್ತಿಲ್ಲ ಗೊತ್ತಿಲ್ಲ ಆಗ ಬರ್ತದ ಟೈಗರ್ ಟೈಗರ್ ಹೇಗೆ ಮಾಡ್ತದೆ ಟೈಗರ್ ಟೈಗರ್ ಹೀಗೆ ಟೈಗರ್ ಟೈಗರ್ ಸೌಂಡ್ ಇಲ್ವಾ ಇದೆ ಯಾವ್ದು ಹೇಗೆ ಹೇಗೆ ಟೈಗರ್ ಹೇಗೆ ಓಕೆ ಹೀಗೆ ಅಲ್ಲ ಮತ್ತೆ ಮಾಡಿ 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 ಟೈಗರ್ ಹೇಗೆ ಆಯ್ತು ನಿಮ್ದು ಇದು ಟೈಗರ್ ಅಲ್ಲ ಯಾವುದು ಯಾವುದು ಟೈಗರ್ ಯಾವ್ದು ಹೇಳಿ ಫಾಸ್ಟ್ ಹೌದಾ ಹಾ ಹೇಳಿ ಹಾ ಹೇಳಿ ಟೈಗರ್ ಹೇಗೆ ಅವಳಿಗೆ ಮನೇಲಿ ಇರ್ನ ಟೈಗರ್ ಬೌ ಅದೇ ಸೂಪರ್ ಯಶಿಕಾ ಈ ರೀತಿ ಇಲ್ಲಡಿದ್ದು ಉಪ್ಪಿರು ಬೇರೆ ಚಾ ಕಾಫಿ ನನ್ನಿಂದಾಗಲ್ಲನಾ ಓಕೆ ಒಂದು ನನ್ನಿಂದಾಗಲ್ಲ ಜ್ಯೂಸ್ ಬರ್ತಾರೆ ಈಗ ಒಂದು ಬಾದಾಮ್ ಫ್ಲೇವರ್ಡ್ ಮಿಲ್ಕ್ ಬರ್ತಾರ ಕುಡೊಂದ್ಸತಿ ಬರ್ಬಾರ ಹೆಂಗಿರ ಟೇಸ್ಟ್ ಮಾಡ್ಬೋದು ಪಂತ್ ಇದೆ ಟೇಸ್ಟ್ ಮಲ್ತದ ಹೆಂಗ್ ಮಾಡೋದು ಹೆಂಚುಂಟು ಅವೇ ಓಕೆ ಇದೆ ಇರೆಗು ಕಾಫಿ ಚಾ ಬರ್ಪಾರೆ ಪೇರು ಯೂಸ್ ಮಾಡ್ತೀರಿ ಇಲ್ಲಡಿ ನಂದಿರಿ ಓಕೆ ನಂದಿಂದಾಗಲ್ಲ ಪೇರು ಯೂಸ್ ಮಾಡ್ತಾನೆ ಇದು ಒಂದಿರು ಜ್ಯೂಸ್ ಬರ್ತಾರೆ ಇತ್ತವ್ರದ್ದು ಇಜ್ಜತೆ ಬರ್ತಾರೆ ಓಕೆ ಒಂದು ಕುಡಿಸತಿ ಬರೋಳು ಒಂದು ಹೆಂಚು ಉಂಟು ಟೇಸ್ಟ್ ಅಂತ ನೋಡಿರು ಅವೇ ಒಂದು ಎಷ್ಟು ಶೋಕುಂಡು ತುಲೆ ಯಾನ್ ಬರ್ತೆ ಬಾರಿ ಚುಕ್ಕುಂಡು ಇರು ಹಿಂಗೆ ನೋಡಿತೆ ಟೇಸ್ಟ್ ಹೆಂಚು ಅವೇ ನೇ ನಿಮ್ಗೆ ಯಾವ ಹಾಲು ನಂದಿನಿ ಅವ್ರದ್ದಲ್ಲ ಓಕೆ ಓಕೆ ಸೊ ಇದು ಜ್ಯೂಸ್ ಕುಡ್ತಿದ್ರ ಇಲ್ಲಲ್ಲ ಅವ್ರ ಮನೇಲಿ ಕೂತ್ಕೊಂಡು ಕುಡ್ದದ ನೀವು ಓಕೆ ಇದನ್ನ ನೀವು ಮತ್ತೊಮ್ಮೆ ಕುಡೀರಿ ಇದು ಬೇರೆ ಫ್ಲೇವರ್
ಆಯ್ತಾ? ಇದು ಅದೇ ಕರೆಕ್ಟ್, ಇದು ಬೇರೆ, ಹೇಗುಂಟಂತ ಹೇಳ್ಬೇಕು. ಆಯ್ತಾ? ಆಯ್ತಾ, ಹೇಳ್ಬೇಕು. ಓಕೆ. ಹೇಗಾಯ್ತು ಜ್ಯೂಸು? ಸೂಪರಾ? ಓಕೆ, ಇದನ್ನೇ ತಗೊಳ್ಬೇಕಾಯ್ತು ಯಾವಾಗ್ಲೂ. ಓಕೆ, ಸೂಪರ್. ಇರೇಗಿಂಚಾಡಿ ಅದೇ. ಓಕೆ, ಸೊ ಒಂದೇ ನೀರ್ ಗೆತ್ತು ನೋಡವಿ ಬಿಲ್ಲಾಡ್ ಬರೋ ಜ್ಯೂಸ್ ಇತ್ತು. ಒಂದೇ ಅದೇ ಇದು ಕುಣಸತಿ ಆರಡೆ ಕೊರ್ಲಿ ಕುಣಂಚಿ ಅವೇ. ಓಕೆ, ಎಡ್ಡಂಡದೆ ಶೋಕುಂಡದೆ ಸೂಪರ್ ಅದನ್ನದೆ. ಎಸ್ ಎಸ್. ಓಕೆ, ಇರೇಗಿಂಚೆ ಸೂಪರಾ? ಓಕೆ, ಇಲ್ಲಾಡ್ ಬರೋ ಪನ್ಲೆ ಒಂದೇನೇ ಜ್ಯೂಸ್ ಕಂಡ್ರೆ ಅವೇ. ಸೊ ಬಾರಿ ಖುಷಿ ಆಗ್ಬಿಡತ್ತೆ ಬರ್ರೆಗೆ. ಸೊ ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಕಿಲಾಡಿ ಪುಟಾಣಿಗಳು ಕಾರ್ಯಕ್ರಮ ಮುಂದುವರಿತೆ. ಸ್ಪಾನ್ಸರ್ಡ್ ಬೈ ನಂದಿನಿ. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ. ಚಿಕ್ಕ ಯಾರು ಬರಬೈದಿರಿ? ಇಲ್ಲ ಅಮ್ಮ ಅಮ್ಮ ಬೈದಾರೆ. ಅಮ್ಮನ ಬುದರದೇ ಸ್ವಾಮಿ ಸ್ವಾಮಿಯ ಸೌಮ್ಯ ಅದೇ. ಸೌಮ್ಯ ಡ್ಯಾಡ್ ನ ಬುದರದೇ ರಮೇಶ್. ಓಕೆ, ಸೊ ಅಮ್ಮ ಎತ್ತ ಪಾತಿರ್ವೇನಾ ಒಂದಾ? ಓಕೆ, ಅಮ್ಮ ಎಂಚ ಪಾಪನೈತೆ ಜೋ ఇది బాబా ಅಪ್ಪನಿತಿ ಇಲ್ಲ ಫೋರನ್ನತೆ ಐಕ್ ನೀರ್ ಪಾಪ ಹಾ. ಓಕೆ, ಅಮ್ಮಡ ಬರ್ತಾರೆ. ಓಕೆ, ಸೌಮ್ಯ ಮೇಡಮ್ ನಮಸ್ತೆ. ನಮಸ್ತೆ. ಸೊ ಇರಿ ದಾದಿ ಕೆಲಸ ಮಾಡ್ತಂದ್ರಲ್ಲ ಹೌಸ್ ವೈಫ್? ಕ್ಲಾಸ್ ಇದೆ ಆ ಕೆಲಸ ಅಂತ ನಿಂತಿದೆ ಆ ಸ್ಕೂಲ್ ಹಿಡಿತೆ. ಬಟ್ ಆರ್ ಟೀಚರಾ? ನಾನು ಟೀಚ್ ಮಾಡ್ತಿರ್ತೀರಿ ಗೊತ್ತಿಜ್ಜಿ ಒಟ್ರಾಸಿ ಟೀಚ್ ಮಾಡ್ತಿರ್ತೀನಿ ಅಂತ ಯಾರು ಇಜ್ಜಿ ಬಕ್ಕ ಎಡ್ಡ ಮಾಡ್ತೀರಿ ಪಾಪ ಪಾಪ ಅದೇ. ಓಕೆ, ಟೀಚಿಂಗ್ ಮಾಡ್ಕೊಂಡಿದ್ದಾರಾ? ಓಕೆ, ಬಕ್ಕ ಬಿಡ್ ನೀರು ಟೀಚಿಂಗ್ ಮನೆಗೋಸ್ಕರನೇ ಬಿಡ್ಲಿ. ಅಲ್ಲ ಪಿರೋಡ್ ಒಂಚೂರು ಉಪ್ಪಡತೆ ಎಲ್ಲಿಯಪ್ಪನಾಗ. ಕರೆಕ್ಟ್. ಸೊ ಮೇರೆ ಹೆಚ್ಚಿನ ನಿಮಿಷ ಟೀಚರ್ ಅಪ್ಪೇರ ಮೇರೆ ಅಲ್ಲೇ ಎದತ್ತು ಅಲ್ಲ ವೈಟ್ ಬೋರ್ಡ್ ಕಾರ್ಡ್ ಬೋರ್ಡ್ ಪೂರ ಪಸೊಂದು ಟೀಚಿಂಗ್ ಕೆಲಸನೇ ಒಂದು ಪಿರತೆ ಇರೆಕ್ ಟೀಚ್ ಮಾಡ್ಪೇರ ಡಾಲ್ಸ್ ಪೂರ ದೀದ್ ಅಲ್ಲ ಆತಗೆ ಸ್ಕೂಲ್ ಏನ ಪಂಡೇರ ಟೀಚರ್ ಅವೇನ್ ಪೂರ ಹಾಕಲೆ ಕಲ್ಪ ಒಂದು ಪೂರ್ ಗೊಬ್ಬರ ಏರ್ಲೆಜ್ಜೆ ಇರತ್ತೆ. ಇಲ್ಲ ಡಾಲ್ ಬಕ ಅಲ್ಲ ಬಕ ಒಂದು ವೈಟ್ ಬೋರ್ಡ್ ಅಲ್ಲ. ಪೆನ್ ಇಡದೆ ಓಕೆ, ಡಸ್ಟರ್. ಓಕೆ, ಸೂಪರ್. ಅಂಡ್ ಇಲ್ಲಡಿರಿ ಈ ಮಲ್ತಿನ ತಿಂಡಿ ಹೋಗಿ ಸ್ಟಾಪ್ ಮೇರೆ ಈಗ ಎಂಕ್ ಡೌಟ್ ಮೇರೆ ದಾಲ ತಿನ್ಪಿಗೆ ನೈಟ್ ಮಂಡ ತಿನ್ಪೋಲು ಕಾಂಡೆ ಅಂತ ತಿಂಡ್ರೆ ಒಂಚೂರು ಕಾಂಡೆ ದಾದ ಮಲ್ಪ ನೀರ್ ದೋಸೆ ಮಲ್ಪ ಒಂಜಿ ಹೋಪಿನ್ ಒಂಜಿ ಇಡ್ಲಿ ಒಂಜಿ ದೋಸೆ ಒಂಜೇರು ಜಾಸ್ತಿ ಓಲ ಹೋಪು ಚಪಾತಿ ಒಂಜಿ ಬಾಜಿ ಇತ್ತನೆ ಡೆಫ್ ಹೋಪ್ ನದಿ ಬಾಜಿ ಬಚ್ಚಿ ಜಾಮ್ ಓಕೆ ಅದೇ. ಸೊ ಮೇರೆ ಫ್ಯೂಚರ್ ಟೀಚರ್ ಆಪಿನ 100% ಅದೇ. ಓಕೆ, ಸೊ ಇರ್ನ ಆಸೆ ಅದೇ ಮೇರೆ ಟೀಚರ್ ಆವಡ ಅದು ಇಂಜಿನಿಯರಿಂಗ್ ಡಾಕ್ಟರ್ ಟೀಚರ್ ಆಪನ್ ಮಾಡ್ತಾರೆ ಮಾರ್ರೆ. ಡಾಕ್ಟರ್ ಡಾಕ್ಟರ್ ಅವಳಿಗೆ ಎಂಕ್ ಯಾನಲ್ಲ
ಫ್ಯೂಚರ್ ದ ಬಗ್ಗೆ ಡಿಸೈಡ್ ಬಂದಿದೆ ಎಂಕ್ ಆಕ್ಚುಲಿ ಅದು ಅಲ್ಲಿಗೆ ಟೀಚಿಂಗ್ ಅಂಚ ಫೀಲ್ಡ್ ಕೆಡಪಡ್ರೆ ಇಷ್ಟ ಏನಕ್ಕೆ ಪಂಡ ಇಂಜಿನಿಯರ್ IT ಫೀಲ್ಡ್ ಪೂರ ಪೋಂಡ ಅಕ್ಕಲೆಂಕಲೇನ್ ಕೊಡ್ತು ದೂರ 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 ಪೋನ್ ಪೋಪೆ ಟೀಚಿಂಗ್ ಆಂಡ ಮುಲ್ಪನೆ ಸ್ಕೂಲ್ ಸಿಕ್ಕದೆ ಇಲ್ಲಾಡು ಅಕ್ಕಲಿಗೆ ಪೂರ ಫ್ಯಾಮಿಲಿ ಲೈಫ್ ಪೂರಲ್ಲ ಸೆಟ್ ಮಂತ ಪೋರೆ ಅಪ್ಪುಂಡು ಫ್ಯೂಚರ್ ಎನ್ ಬಪ್ಪ ಹೊಸ ಗೊಂಬೆ ಕಾಣದೆ ಬಕ ಕ್ಲೇ ಅದೇ ಬಕ ಸ್ಪ್ರೇ ಮಾಡ್ಕೊಂಡ ಮರಣ ದರ್ತ ಮಾಡಿ ಇಂಜಿನ ಸೆಂಟ್ ದ ಬಾಟ್ಲ್ ಅದೇ ಸೆಂಟ್ ದ ಬಾಟ್ಲ್ ಚಪ್ಪಲ್ದ ಚಪ್ಪಲ್ ಚಪ್ಪಲ್ದ ಓಕೆ ಚಪ್ಪಲ್ದ ಓಕೆ ಅಂತ ಬೇತೆ ಅದೇ ಕರೆಕ್ಟ್ ಓಕೆ ಸೊ ಈರ್ ಮೆರ್ನ ದಾಲನ ಟ್ಯಾಲೆಂಟ್ಸ್ ನೋಟಿಸ್ ಮಾಡ್ತಾರೆ ಟ್ಯಾಲೆಂಟ್ಸ್ ಅಲ್ಲಿಗೆ ಡ್ರಾಯಿಂಗ್ ಆಕ್ಚುಲಿ ಅಲ್ಲಿಗೆ ಇಂಟ್ರೆಸ್ಟ್ ಉಂಡು ಬಕ್ಕ ಡಾನ್ಸ್ ಮನ್ಪೋಲು ಡಾನ್ಸ್ ಕ್ಲಾಸ್ ಪೋಂದುಲ್ಲೊಲಿತೆ ಮನ್ಪೋಲು ಅಂಡ್ ಡ್ರಾಯಿಂಗ್ ಮನ್ಪೋಲು ಅಲ್ಲಿ ನಾತಿಗೆ ಕುದೊಂಡು ಕೆಲವು ಓಕೆ ಟಿವಿ ದ ಮಿತ್ತು ಒಂದು ಡ್ಯಾನ್ಸ್ ಮಲ್ಪೇರಿಗೆ ಅಂದ ಟಿವಿದ ಹತ್ತು ಫ್ರಿಜ್ ದ ಮಿತ್ತು ಲವ್ಸನ್ ಡ್ಯಾನ್ಸ್ ಮನ್ಪೋಲು ಕರೆಕ್ಟ್ ಗೊತ್ತಾಗ ಓಕೆ ತೂಕ ಇನ್ ಫ್ಯೂಚರ್ ದಾದಾ ಬೇರೆ ಅದೇ ಓಕೆ ಆಲ್ ದ ಬೆಸ್ಟ್ ಓಕೆ ಡಾಕ್ಟರ್ ಆಲೆ ಬೊಕ ಆಪರೇಷನ್ ಆನ್ ಪ್ಲೇ ಏರ್ ಬುರ ಬೈದಿರಿ ಇಲ್ಲ ಇಲ್ಲಡ ಇಲ್ಲಡೆ ಅಕ್ಕ ಅಕ್ಕ ಅಣ್ಣ ಅಮ್ಮ ಬಕ ಯಾನ ಬಕ ಅಮ್ಮನ ಬದರ್ದ ಅದೇ ಶೆಟ್ಟಿ ಮನಾಗ ಅರ ಬದ ಅಮ್ಮನ ಬದರ್ದ ಸೋಮ್ಯ ಶೆಟ್ಟಿಯಾ ಓಕೆ ಅಕ್ಕನ ಬದರ ನವ್ಯ ಓಕೆ ಇದು ಅಮ್ಮಡ ಪಾತ್ರನೇ ಓಕೆ ನಮಸ್ತೆ ಮೇಡಮ್ ನಮಸ್ತೆ ಸೊ ದಾದಾ ಆವೇರು ಇರ್ ನಂಗೆ ಅಂದಾಜಿ ಮಲ್ಲೇಜಿ ಅವ್ ಯಾನ್ಲ ಪಿರಾನಿ ಓಕೆ ಸೊ ದಾದಾ ಮಲ್ಪೇರು ಫ್ಯೂಚರ್ ಇರ್ ನಂಗೆ ಅಂದಾಜಿ ಸೈಂಟಿಸ್ಟ್ ಆಪೇರ ದಾದಾನ ಹೆಚ್ಚಿನ ಅಂಶ ಇಲ್ಲಡೆ ಅದು ಈ ಟ್ಯೂಷನ್ ಬೋಲೆ ಮಾರ್ರೆ ಒಂದು ಸೈಂಟಿಸ್ಟ್ ಪಂಡ ಕೆಲವೊಂದ್ ಸತಿ ವಯರ್ ತಿಕ್ಕವನ ಅಂಚೆ ಬರುವ ಕೆಲವೊಂದು ಮಲ್ಪಿರುತ್ತೆ ಓಕೆ ಗ್ಯಾರೇಜ್ ದೀಪರ ಸೈಂಟಿಸ್ಟ್ ಆಪರ ಬಿಟ್ಟು ಕೆಲಸ ಅಲ್ಪನ್ ಗೊತ್ತು ಜೇಂಕಲ ಉಂಚ ಬಿಟ್ಟು ಕೆಲಸ ಗಾಡಿ ಕಂದಿರ್ತಾರೆ ಏರು ಪಪ್ಪ ಏರೋಪ್ಲೇನ್ ಕಂದಿರ ಏರೋಪ್ಲೇನ್ ಇಲ್ಲಡೆ ಕಂದಿರಿ ಪೊಲೀಸ್ ಗಾಡಿ ಕಂದಿರ ಚೆಕ್ ಓಕೆ ಸೊ ಈರ್ ಪನ್ಪಿನಿ ಫ್ಯೂಚರ್ ಏನೇನು ಆವೇರು ಬಟ್ ದಾದೆ ಟ್ಯಾಲೆಂಟ್ ಉಂಟು ಮೇ ಬಿ ಡ್ಯಾನ್ಸ್ ಸಿಂಗಿಂಗ್ ಡ್ಯಾನ್ಸ್ ಸಿಂಗಿಂಗ್ ಮಲ್ಪ ಓ ಇರ್ಲ ಸಿಂಗಿಂಗ್ ಮಲ್ಪವಾರ ಓಕೆ ಅವ್ರು ಸಿಂಗಿಂಗ್ ಮಲ್ಪವಾರ ಓ ಸಿಂಗಿಂಗ್ ಮಲ್ಪವಾರು ಗಜಾ ಮಗ ಅವ್ರು ಬರ ಓಕೆ ಸೂಪರ್ ಪದ್ಯ ಅನ್ಪಾರು ಪಂಡಿ ಸಿಂಗಿಂಗ್ ಕ್ಲಾಸ್ ಪೋಪರ್ ಇರು ಕ್ಲಾಸ್ ಜನ ಭಜನೆ ಗೀತೆ ಪೋಂದಿಲ್ಲ ಎಲ್ಲ ಪನ್ನೆ ಕರೆಕ್ಟ್ ಅಂಚಂಡ ಓಕೆ ಸೂಪರ್ ಅಂಡ್ ದಾದೆ ತಿಂಡಿ ಇಷ್ಟ ಆಪಣ ಮೇರೆಗೆ ಈರ್ ಮಲ್ತಿನ ತಿಂಡಿ ಅಗಲಿಗ್ ಕಾಂಡೆ ಉಂಡತೆ ಇಡ್ಲಿ ಪುರ ಮಲ್ತಂಡ ತಿನ್ಪುಜೇರ್ಬೇಕು ಗಂಜಿ ಕೊರ್ನ ಅಂತ ಉಂಟೇರು ಅದೇ ತಿಂಡಿ ಮಲ್ಪುನೆ ಜಾಸ್ತಿ ಓಕೆ ಓಕೆ ಗಂಜಿ ಬಂಡ ಬಾರಿ ಗಂಜಿ ಬಂಡ ಬಾರಿ ಓಕೆ ಉಪ್ಪುಲ ಪಾಡುವ ನಾ ಪಾಡ್ಲೆ ಅಕ್ಕಡ ಕೊರ್ಲೆ ಅಕ್ಕ ಎಂಚಿನ ಕೆಪ್ಪೆ ಬಿಡ್ನದೆ ಅವ ಒಂಜಿ ಕ್ಲಿಯರೆನ್ಸ್ ಮಾಡ್ಕೊಡು ನಮಸ್ತೆ ಮೇಡಮ್ ನಮಸ್ತೆ ಇರ್ನ ಪುದರ್ ಇಂಚ ನವ್ಯ ಓಕೆ ನವ್ಯ ಇರ್ದಾಗ ಹಾಕುವರ್ಗಿರಿ ಲೈಕ್ ವಿಷಯನ ಅರ್ಧ ಕಿರಿಕಿರಿ ಮಲ್ತಂದಿ ಓಕೆ ಓಕೆ ಒಂಜಿ ಎನ್ನ ಸ್ಪೆಕ್ಸ್ ತಿರ್ತು ಪಾಡುವೆ ಅನ್ಪಿ ಪಂಡದೇನೆ ಕರೆಕ್ಟ್ ಇಜೆಂಡ ಲೈಕ್ ಎನ್ಕ್ ಬೋರ್ಡ್ ಇತ್ತಿನ ಐಟಮ್ಸ್ ತಿರ್ತು ಪಾಡ್ರೆ ಅನ್ಪಿ ಲೈಕ್ ನಾಲ್ಕು ಸರ್ತಿ ಏನ ಚಪ್ಪಲ್ ದಕ್ಕದೆ ಅಲ್ಲೇ ಕರೆಕ್ಟ್ ಚಪ್ಪಲ್ ದಕ್ಕದೆ ಇರತ್ತೆ ಈರ್ ಪೋಪ ತಿರ್ತಬಹುದು ಪತಾರ್ಪಾರ ಅದೇ ಓಕೆ ಸೊ ಈರ್ ಪತಾರ್ಪುಜಾರ ಓಕೆ ಹೌದಲ್ಲ ಈರ್ ಮಂಡೆ ಚಾನಲ್ ಪುಜ್ ದಾಪಂಡ ಆರ್ ದಕ್ಕಿನ ಆರೆ ಪತಾರ್ಪೇರ್ ಈರ್ ಐಕ್ ದಾಲ ಮಂಡೆ ಚಾನಲ್ ಅಗತ್ಯಜಿ ಓಕೆ ಈರ್ ದಾತ ಕಲ್ತಂದುಲ್ಲರೆ 8th standard okay and correct out irna second standard okay ir homework malpulaga mere dala help malpera mere help malpera irege ಆಯಂಗ್ ದಲ ಹೆಲ್ಪ್ ಮಲ್ಪುಜೆ ಮಾತ್ರ ಆಯನ ಹೋಮ್ವರ್ಕ್ ಪ್ರತಿ ತಿಂಗ್ ಯಾನ್ ಹೆಲ್ಪ್ ಓಕೆ ಓಕೆ ಈರೆ ಸೂಪರ್ ಈರೆ ಹೆಲ್ಪ್ ಆನ್ ಆರ್ ಫೇಲ್ ಅಂಡಲ್ ಈರೆ ಜವಾಬ್ದಾರಿ ನೋ ಓಕೆ ಓಕೆ ಸೂಪರ್ ಅಂಡ್ ಆಲ್ ದ ಬೆಸ್ಟ್ ಈರೆ ಥ್ಯಾಂಕ್ ಯು ಓಕೆ
ಯಾರು ಬಂದಿದ್ದಾರೆ? ಅಮ್ಮ ಅಮ್ಮ ಬಂದಿದ್ದಾರೆ. ಅಮ್ಮನ ಹೆಸರಿಗೆ? ಅನುಪಮ ಕೋಟ. ಓಕೆ, ಅನುಪಮ ಕೋಟ. ಓಕೆ, ಆಯ್ತು. ಈಗ ಅಮ್ಮನ ಹೆಸರು ಕಮಲ ಅಲ್ವಾ? ಆಯ್ತು ಆಯ್ತು. ಈಗ ಅವ್ರ ಹತ್ರ ನಾನು ಮಾತಾಡ್ತೇನೆ. ಓಕೆ, ಅವ್ರು ಏನ್ ಕೆಲಸ ಮಾಡ್ತಾರೆ? ಲೆಕ್ಚರರ್. ಹೌದಾ? ಓಕೆ, ಅಮ್ಮನ ಹತ್ರಕ್ಕೆ ಮಾತಾಡ್ತೇನೆ ಆಯ್ತಾ? ಕಂಪ್ಯೂಟರ್ ಲೆಕ್ಚರರ್. ಹೌದಾ? ಕಂಪ್ಯೂಟರ್. ಓಕೆ, ಕಂಪ್ಯೂಟರ್. ಹಾ, ಓಕೆ, ಕಂಪ್ಯೂಟರ್ ಅಲ್ವಾ? ಓಕೆ, ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಸೊ ಏನ್ ಕೆಲಸ ಮಾಡ್ತಿದ್ರಿ ಮೇಡಮ್ ನೀವು? ನಾನೀಗ ಲೆಕ್ಚರರ್ ಆಗಿದ್ದೆ. ಹೌದಾ? ಮೊದಲು ಟೀಚರ್ಸ್ ಅಲ್ಲಿದ್ರು. ಮೊದಲು ಟೀಚರ್ಸ್ TCS ಅಲ್ಲಿ ಇದ್ರಾ? ಓಕೆ ಓಕೆ, ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ. ಓಕೆ ಓಕೆ. ಸೊ ನಿಮ್ಮ ಹೆಸರು ಹೇಗೆ? ಅನುಪಮ ಕೋಟ. ಅನುಪಮ ಕೋಟ. ಓಕೆ ಓಕೆ. ಸೊ ಏನ್ ಮೇಡಮ್, ಏನ್ ತಿಂಡಿ ಇವ್ರಿಗೆ ಇಷ್ಟ ಆಗುತ್ತೆ? ಅವಳಿಗೆ ಅದೇ ಚಿತ್ರಾನ್ನ ಅಂದ್ರೆ ತುಂಬಾ ಇಷ್ಟ, ಮಾವಿನಕಾಯಿ ಹಾಕಿ ಮಾಡಿದ್ದು. Okay. ಮತ್ತೆ ರಾಗಿ ಮುದ್ದೆ ಸಾರು ಅಂದ್ರೆ ತುಂಬಾ ಇಷ್ಟ. ಓಕೆ, ನಿಮ್ಗೆ ಟೈಮ್ ಕೊಡಕ್ಕಾಗುತ್ತೆ ಇವ್ರಿಗೆ? ಅಂದ್ರೆ ಮೇ ಬಿ ನೀವು ಸ್ವಲ್ಪ ಬಿಸಿ ಇರ್ತೀರಾ? ಹಾ, ಈಗ ಇವ್ರು ಈ miss ಪ್ರೊಫೆಷನ್ ಮಾಡ್ತಾರೆ. ಅಲ್ಲಿ ಆಗುತ್ತೆ ನನಗೆ. Okay. ಟೀಚರ್ಸ್ ಅಲ್ಲಿ ನನ್ನ ನೋಡು, ಅಪ್ಪನೇ ನೋಡ್ಕೊಂಡು. ಮೊದಲು ಸಾಫ್ಟ್ವೇರ್ ಅಲ್ಲಿ ಇದ್ದೆ, Okay. ಅದಕ್ಕೆ ಈಗ ಬೇಡ ಅಂತ ಈ ಪ್ರೊಫೆಷನ್ ಬಂದೆ. ಆಗ Okay. ತುಂಬಾ ಕಷ್ಟ ಆಗ್ತಿತ್ತು. ಕಷ್ಟ ಆಗ್ತಿತ್ತು. ನನಗೆ ಇನ್ನೊಬ್ಬ ಮಗ ಇದ್ದಾನೆ, ಹಾ ಹಾ. ನಾನು ಹಾಸ್ಟೆಲ್ ಅಲ್ಲಿ ಇದ್ದೆ. ಹೌದಾ? ಅವ್ರೇನ್ ಮಾಡ್ತಿದ್ದಾರೆ? ಅವನು ಈ ಸತಿ 10th ಅಳಿಕೆಯಲ್ಲಿ ಓದ್ತಾ ಇದ್ದಾನೆ. ಓಕೆ ಓಕೆ, ಗ್ರೇಟ್. ಹಾಗಾಗಿ ಇವಳು ಒಬ್ಳೆಲ್ಲ ಈಗ ಸ್ವಲ್ಪ ಟೈಮ್ ಕೊಡ್ತಾ ಇದ್ದೇನೆ. ಅಲ್ವಾ? ಓಕೆ. ಸೊ ಇವ್ರಿಗೆ ಫ್ಯೂಚರ್ಗೆ ಅಂದ್ರೆ ಮೇ ಬಿ ಏನ್ ಪ್ಲಾನಿಂಗ್ ಮಾಡ್ತಿದ್ದೀರಾ? ಅಂದ್ರೆ ಅಂತದ್ದೆಂತ ಪ್ಲಾನ್ ಇಲ್ಲ, ಆದ್ರೆ ಅವಳಿಗೆ ಏನು ಪೊಲೀಸ್ ಆಗ್ಬೇಕಂತೆ. ಸೋಲ್ಜರ್ ಆಗ್ಬೇಕು, ಪೊಲೀಸ್ ಓಕೆ, ಸೋಲ್ಜರ್. ಇಷ್ಟ ಹೋಗ್ತಾ ಅದಕ್ಕೆ ಹೋಗ್ತೇನೆ ಅಷ್ಟೇ. ಓಕೆ ಓಕೆ. ನಂಗೆ ಸೋಲ್ಜರ್ ಸಾಂಗ್ ಬರುತ್ತೆ. ಹೌದಾ? ನೀವು ಆಗ ಯಾವ್ದು ಹೇಳಿದ್ ನೀವು ಸಾಂಗ್? ಅದು ಯಾರೋ ಅದು ನಂಗೆ ಬೈದತ್ತಲ್ಲ ನೀವು. ಇರ್ಲಿ ಇರ್ಲಿ, ಅದು ಇರ್ಲಿ. ಸೊ ಈಗ ಹೇಳ್ಬೇಕು ಅದು. ಈಗ ಒಂದು ಹೇಳಿ 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 ಹೇಳಿ. ಹೇಳಿ ಹೇಳಿ ಮೇಡಮ್. ಆಯ್ತು ಆಯ್ತು ಆಯ್ತು. ಹೇಳಿ ಹೇಳಿ ಹೇಳಿ. ಗಡಿನಾಡ ಅಂಚಿನಡಿ ಗಡಗುಡುವ ನಡುಕದಲ್ಲಿ ನೀ ನಿಂತ ತಡೆಗೋಡೆಯಂತೆ ನೆಮ್ಮದಿಯ ಜೀವನವ ನೆಮ್ಮದಿಯ ತಕ್ಷಣವ ನೀ ನಿಂತ ನಮಗೆ ನಿಶ್ಚಿಂತೆ. ಗಡಿನಾಡ ಅಂಚಿನಲ್ಲಿ ಗಡಗುಡು ನಡುಕದಲ್ಲಿ ನೀ ನಿಂತ ತಡೆಗೋಡೆಯಂತೆ ನೆಮ್ಮದಿಯ ಜೀವನವ ನೆಮ್ಮದಿಯ ಪ್ರತಿಶನವ ನೀ ನಿಂತ ನಮಗೆ ನಿಶ್ಚಿಂತೆ. ನೀ ನಿಂತ ನಮಗೆ ಇನ್ನು ಆಗ್ಲಿಲ್ಲ, ಸೂಪರ್ ಸೂಪರ್. ಆಗ್ಲಿಲ್ಲ. ಒರೆ ಬಿಸಿಲು ಕಡು ಶೀತ, ಶೀತ ಒರೆ ಬಿಸಿಲು ಕಡು ಶೀತ ಕಡು ವೈರಿ ಎಣಿಸದಲ್ಲ ಪ್ರತಿಶನವು ನಮಗಾಗಿ ನಿಂತೆ. ಸೂಪರ್ ಸೂಪರ್. ಉಳಿ ಬಿಸಿಲು ಕಡು ಶೀತ ಕಡು ವೈರಿ ಎಣಿಸದಲ್ಲ ಪ್ರತಿಶನವು ನಮಗಾಗಿ ನಿಂತೆ. ಸೂಪರ್. ಓಕೆ, ಯಾರು ಕಲ್ಸಿದ್ ನಿಮ್ಗೆ ಪದ್ಯ? ಅಮ್ಮ. ಸಮ್ಮರ್ ಕ್ಯಾಂಪ್. ಸಮ್ಮರ್ ಕ್ಯಾಂಪಾ? ಓಕೆ, ಸಮ್ಮರ್ ಕ್ಯಾಂಪ್ 2016 19. ಓಕೆ. ಸೊ ಅಮ್ಮ ನಿಮ್ ಜೊತೆ ಮಾತಾಡ್ತಿದ್ದೆ ಏನೋ. ಓಕೆ, ಗ್ರೇಟ್. ಅಂಡ್ ಇವ್ರ ಫ್ಯೂಚರ್ ಏನ್ ಪ್ಲಾನ್ ಮಾಡ್ಲಿಲ್ಲ? ಪೊಲೀಸ್ ಸೋಲ್ಜರ್ ಅದೊಂದು ಅವ್ರದ್ದೊಂದು ಇಷ್ಟ ಇದೆ ಅಲ್ವಾ? ಓಕೆ, ಚಿತ್ರ ಅನ್ನೋ ಒಂದು ಇಷ್ಟ ಇದೆ. ಯಾಕಂದ್ರೆ ನನ್ನ ಮುತ್ತಜ್ಜ ಫ್ರೀಡಮ್ ಫೈಟರ್. ಓಹೋ, ಹೌದಾ? ಅದಕ್ಕೆ 10 ಎಕರೆ ಜಾಗ ಸಿಕ್ಕಿದೆ. ಅಯ್ಯೋ. ಓಕೆ, 10 ಎಕರೆ ಜಾಗ ಸಿಕ್ಕಿದೆ ಅಲ್ವಾ? ಓಕೆ, ಫ್ರೀಡಮ್ ಫೈಟರ್. ಅವ್ರ ಹೆಸರಿಗೆ ಎಂತ? ಶಂಕರ್ ನಾರಾಯಣ. ಓಕೆ ಓಕೆ. ಹೌದಾ? ಸೂಪರ್ ಸೂಪರ್ ಅಂಡ್ ಗ್ರೇಟ್. ಇವರ ಚಿಂತನೆ ಸೂಪರ್ ಇದೆ ಅಲ್ವಾ? ಚಿಂತನೆ. ನೋಡಿ, ಇಲ್ಲಿ ಒಂದು ಮನೆ ಇದೆ, ಅದ್ರ ಹೆಸರು ಚಿಂತನ. ಚಿನ್ಮಯ ಅಂತ ಓಕೆ ಓಕೆ ಓಕೆ. ನಾವು ಏನ್ ಮಾತಾಡ್ಲಿಕ್ಕೆ ಅದಕ್ಕೆ ಲಿಂಕ್ ಮಾಡ್ತಾ ಹೋಗ್ತಾರೆ. ಓಕೆ, ಸೂಪರ್. ಅಂಡ್ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಇವರು? ಪರವಾಗಿಲ್ಲ, ಸೇರ್ಸಿದ್ದೇನೆ ಕ್ಲಾಸಿಗೆ, ಮಾಡ್ತಾಳೆ. ಭರತನಾಟ್ಯ ಮಾಡ್ತೀರಾ? ಓಕೆ, ಆಗ್ಲಿ. ಸೊ ಇವರು ಮಾತ್ಗಿಂತ ಸ್ವಲ್ಪ ನಗಡುದು ಜಾಸ್ತಿ ಅಂತಲ್ಲ ಮನೆ? ಓಕೆ ಓಕೆ, ಎಸ್. ಅಂಡ್ ಕಂಟ್ರೋಲ್ ಇಲ್ಲ. ಸೂಪರ್, ನಂಗೆ ಖುಷಿ ಆಯ್ತು ನಿಮ್ಗೆ. ಎಸ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು. ನಂದಿನಿ ಸೈಡ್ ದಿರ ಕೊಂಚ ಗಿಫ್ಟ್ ಉಂಟು. ಅವೇ ಮಸ್ತ್ ಕ್ವಶನ್ ಬಾತಿರದು ಸೇಫ್ ಅವ್ರು ಬರೀ ನೆಕ್ಸ್ಟ್ ಎಲ್ಲ ಬಲ್ಲೆ ಅವೇ ಬಾಜನ್ ತೆಕ್ಕಿದ್ದು ಪೂರ ಬಲ್ಲೆ ಅವೇ ಬಾಜನ್ ತೆಕ್ಕುಜಾರೆ. ಓಕೆ, ಬರೋಡು ಎಲ್ಲ. ಓಕೆ, ಎಸ್ 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 ಎಸ್. ಓಕೆ, ಥ್ಯಾಂಕ್ ಯು. ಎಸ್.
ನವನೀತ್ ಶೆಟ್ಟಿ ಇರೇಗ್ಲ ಒಂಜಿ ನಂದಿನಿ ಸೈಡ್ ಒಂಜಿ ಗಿಫ್ಟ್ ಉಂಡು ಖುಷಿ ಅಂಡಿರ ಪಾತಿರ್ದಾಗೆ ಓಕೆ ಇರು ದಾದನ ಸಾಧನೆ ಮಲ್ಪೋರ್ ಮಾತ್ರ ಗ್ಯಾರಂಟಿ ಥ್ಯಾಂಕ್ ಯು ಇರು ಡಾಕ್ಟರ್ ಆಪರ್ ಎಂಚಿನ ಎಂದು ಡಾಕ್ಟರ್ ಡಾಕ್ಟರ್ ಅದೇ ಗ್ಯಾರಂಟಿ ಮಲ್ಲ ಡಾಕ್ಟರ್ ಆಪರ್ ಎಂಜಿನ ಆಪರೇಷನ್ ಆಪರ್ ಹೆಂಗ್ ಗೊತ್ತಿಜ್ಜಿ ಒಟ್ರಸ್ ಎಂಜಿ ಮೇರೆ ಎಂಕು ಆಪರೇಷನ್ ಮಲ್ಪರ್ ಗ್ಯಾ ಉಬ್ಬಾಡು ಈರೇರೆಗೆ ಆಪರೇಷನ್ ಮಲ್ಪರ್ ಈರೆ ಏನನ್ನು ತೆಗಿತು ಪಾಡುವಾರ ಅಂದು ಬಾಡಿ ಉಬ್ಬಾಡು ಆಲ್ ದ ಬೆಸ್ಟ್ ಇರೆಗೆ ಅವೇ ನವನೀತ್ ಓಕೆ ಬಾಯ್ 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 ನಂದಿನಿ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಇದೆ ತಕೊಳ್ಳಿ ಆಯ್ತಾ ಇನ್ ಯಾವಾಗ ಬರ್ತೀರಾ ಗೊತ್ತಿಲ್ಲ ಗೊತ್ತಿಲ್ಲ ಬರ್ಬೇಕಾಯ್ತಾ ಓಕೆ ತುಂಬಾ ಖುಷಿ ಆಯ್ತು ಬರ್ತೀನಿ ಆಯ್ತು ಬನ್ನಿ ಖುಷಿ ಆಯ್ತು ಮಾತ್ರ ಮಾತಾಡಿ ಓಕೆ ಸೊ ಲಾಸ್ಟಿಗೆ ಒಂದು ನಗಡಿ ಜೋರಾಗಿ ಸೂಪರ್ ಹೀಗೆ ನಗ್ತಾ ಇರ್ಬೇಕು ನೀವು ಓಕೆ ಎಸ್ ಬಾಯ್ 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 ಮಕ್ಕಳಂತೂ ಸೂಪರ್ ಆಗಿ ಮಾತಾಡಿದ್ದಾರೆ ಅಂಡ್ ನಾಳೆ ಬರ್ತಾರಂತೆ ಎಲ್ಲ ಬರ್ಬಾರದೆ ಓಕೆ ನೀವು ನಾನೆಲ್ಲ 10 ಗಂಟೆ 10 ಗಂಟೆ ಬಲೆ ಬಾಜನ್ ದೇಕ್ಕರೆ ಓಕೆ ನೀವು ಗೊತ್ತಿಲ್ಲ ಓಕೆ ಸೊ ಇವರು ನಾಳೆ ಬರ್ತಾರಂತೆ ಇವರು ನಾಳೆ ಬರ್ತಾರಂತೆ ಇವರು ಇವತ್ತು ಬರ್ತಾರಂತೆ ಏನೋ ಗೊತ್ತಿಲ್ಲ ಇವತ್ತು ಬಂದಿರಲ್ಲ ಅದೇ ಕರೆಕ್ಟ್ ಓಕೆ ಸೂಪರ್ ಅಂಡ್ ಇನ್ ಬರೋದು ನೆಕ್ಸ್ಟ್ ಸಂಡೇ 8 o'clock ಗೆ ಅಂಡ್ ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ ಸೊ ಟಿಲ್ ದನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ ಬಾಯ್ ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು.